ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ವಿಶ್ವರೂಪ. ಅರ್ಜುನ ಉವಾಚ ಮದ್ ಅನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ತವಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅರ್ಜುನ ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಅಂದರೆ ಈ ರಹಸ್ಯವಾದ ಈಗ 4 ಅಧ್ಯಾಯದಲ್ಲಿ ಕೃಷ್ಣ 7, 8, 9, 10 ಅವನಿಗೆ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದ್ದಾನೆ. ಅದಕ್ಕೆ ಈಗ ಎಂತ ಹೇಳಿದ್ದಾನೆ, ನನ್ನ ಮೋಹವು ನಾಶವಾಯಿತು. ನೋಡಿ, ನಾವು ಕೂಡ ಸರಿಯಾಗಿ ಭಗವದ್ಗೀತೆ ತಗೊಂಡು ಸರಿಯಾಗಿ ಯಥಾರೂಪ ಅಂದರೆ ಕೃಷ್ಣ ಹೇಗೆ ಹೇಳಿದ್ದಾನೆ ಹಾಗೆ ಇದು ಮಾಡಿದರೆ ನಮ್ಮ ಕೂಡ ಮೋಹ ನಾಶ ಆಗ್ತದೆ. ಅದು ನಾವು ಎಂತಂದರೆ ಪ್ರಭುಗಳು ಹೇಳ್ತಾರೆ, ಯಾಕೆ ಜನರು ಆ ಭಗವದ್ಗೀತೆ ಓದಿ ಕೂಡ ಅವರು ಎಂತ ಹೇಳೋದು, ಅವ್ರ ಮೋಹ ಯಾಕೆ ನಾಶ ಆಗೋದಿಲ್ಲ? ಪ್ರಭುಗಳು ಹೇಳ್ತಾರೆ, ಇದಕ್ಕೆ ಎಂತಂದರೆ ನಾವು ಓದುವುದು ಮಾತ್ರ, ಆದರೆ ಇದನ್ನು ನಮ್ಮ ಜೀವನಕ್ಕೆ ಅಳವಡಿಸುವುದಿಲ್ಲ. ಇದು ಎಂತಾಗ್ತದೆ ಅಂದರೆ, ಇಲ್ಲಿ ನೋಡಿ, ಅರ್ಜುನ ಕೃಷ್ಣ ಹೇಳಿದನು ಕೇಳಿ ಅವನ ಜೀವನದಲ್ಲಿ ಅಳವಡಿಸ್ತಾನೆ. ನಾವು ಈ ರೀತಿ ಮಾಡಬೇಕು. ಖಾಲಿ ಓದಿದ್ರೆ ಎಂತಾಗ್ತದೆ, ಏನು ಪ್ರಯೋಜನ ಇಲ್ಲ. ಈಗ ನೋಡಿ, ಈಗ ಎಂತ ಹೇಳೋದು, ವೈನವಿ ಈಗ 18 ಅಧ್ಯಾಯ ಅವಳಿಗೆ ಬರ್ತದೆ ಶ್ಲೋಕ. ಆದರೆ ಈಗ ಸಣ್ಣ ಪ್ರಾಯ ಓಕೆ, ಅದು ದೊಡ್ಡದಾದ ಮೇಲೆ ಶ್ಲೋಕ ಬರುವುದಲ್ಲ, ಶ್ಲೋಕದ ಒಳಗಿನ ವಿಷಯ ಗೊತ್ತಾಗಬೇಕು. ಪ್ರಭು ಎಷ್ಟೋ ಬಾರಿ ಹೇಳಿದ್ದಾರೆ. ಅಂದರೆ ಇಲ್ಲಿ ನಾನು ನಿಮಗೆ ಉದಾಹರಣೆ ಕೂಡ ಕೊಟ್ಟಿದ್ದೇನೆ. ಚೈತನ್ಯ ಮಹಾಪ್ರಭು ಶ್ರೀರಂಗಮಲ್ಲಿ, ಅಂದರೆ ಅವರ ಈ ಚತುರ್ಮಾಸದಲ್ಲಿ ಒಮ್ಮೆ ಅವರು ಸೌತ್ ಇಂಡಿಯಾ ಶ್ರೀರಂಗಮಲ್ಲಿ ಇದ್ದರು. ಆಗ ಒಬ್ಬ ಬ್ರಾಹ್ಮಣ ಅವ ಭಗವದ್ಗೀತೆ ಓದ್ತಾ ಇದ್ದ. ಭಗವದ್ಗೀತೆ ಓದುವಾಗ ಎಲ್ಲ ತಪ್ಪು ಅವನಿಗೆ ಸಂಸ್ಕೃತ ಬರುವುದಿಲ್ಲ, ತಪ್ಪು ಉಚ್ಚಾರ ಎಲ್ಲ ಮಾಡ್ತಾ ಇದ್ದ. ಎಲ್ಲ ಜನರು ಅವನು ನೋಡಿ ನಗಾಡ್ತಾ ಇದ್ರು. ಮತ್ತೆಂತ ಇದೆ ಅಂದರೆ, ಚೈತನ್ಯ ಮಹಾಪ್ರಭುನ ಹತ್ತಿರ ಬಂದರು. ಚೈತನ್ಯ ಮಹಾಪ್ರಭು ಕೇಳಿದ್ರು, ನೀನು ಎಂತ ಮಾಡ್ತಾ ಇದ್ದೀಯಾ? ನಾನು ಓದ್ತಾ ಇದ್ದೇನೆ. ಯಾಕೆ ತಪ್ಪು ಓದ್ತಾ ಇದೆಯಾ? ನನಗೆ ಓದಲಿಕ್ಕೆ ಬರುವುದಿಲ್ಲ, ನನ್ನ ಗುರು ಹೇಳಿದ್ದಾರೆ, ಅದಕ್ಕೆ ಓದ್ತಾ ಇದ್ದೇನೆ. ಮತ್ತೆಂತಾಯ್ತು ಅಂದರೆ, ಸ್ವಲ್ಪ ಹೊತ್ತಿನ ನಂತರ ಅವ ಕೂಗ್ತಾ ಇದ್ದಾನೆ. ಚೈತನ್ಯ ಕೇಳ್ತಾರೆ, ಯಾಕೆ ನೀವು ಕೂಗ್ತಾ ಇದೆಯಾ? ಮತ್ತು ಈ ಭಗವದ್ಗೀತೆ ಸ್ಟಾರ್ಟಿಂಗ್ ಪೇಜಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿ ಆಗಿದ್ದಾನೆ, ಅದನ್ನು ನೋಡಿ ಅವ ಕೂಗ್ತಾ ಇದ್ದಾನೆ. ಚೈತನ್ಯ ಕೇಳ್ತಾರೆ, ಯಾಕೆ ನೀನು ಕೂಗ್ತಾ ಇದೆಯಾ? ಯಾಕೆಂದರೆ ಕೃಷ್ಣ ದೇವೋತ್ತಮ ಪರಮಪುರುಷ, ಎಲ್ಲ ಬ್ರಹ್ಮಾಂಡದ ನಾಯಕ. ಆದರೂ ಕೂಡ ಅವ ಸಾರಥಿಯಾಗಿ ಅರ್ಜುನನಿಗೆ ಕೆಲಸ ಮಾಡ್ತಿದ್ದಾನೆ, ಅದನ್ನು ನೋಡಿ ನನಗೆ ಕೂಗು ಬರ್ತಾ ಉಂಟು. ಚೈತನ್ಯ ಹೇಳಿದರು, ನೀನು ಪುಸ್ತಕವನ್ನು ಅಂದರೆ ನೀನು ಓದುವ ಅಗತ್ಯ ಇಲ್ಲ, ನಿನಗೆ ಭಗವದ್ಗೀತೆ ಅರ್ಥ ಆಯಿತು. ಹಾಗಾಗಿ ಇಲ್ಲಿ ಅಂತಂದರೆ ಪ್ರಭುಪಾದ ಹೇಳ್ತಾರೆ, ನಾವು ಕೂಡ ಆ ಒಂದು ಭಾವದಲ್ಲಿ ನಾವು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓದೋದು ನೋಡಿ, ಈಗ ನೀವು ಈ ಜ್ಞಾನಿಗಳು, ಮಾಯಾವಾದಿಗಳು, ಅವರಿಗೆ ಎಲ್ಲ ಶ್ಲೋಕ ಕಂಠಸ್ಥ ಬರ್ತದೆ, ಆದರೆ ಕೃಷ್ಣನ ಮೆಸೇಜ್ ಅವರಿಗೆ ಗೊತ್ತಿಲ್ಲ. ಇದು ಹೀಗೆ ಮಾಡಿ ನಾವು ಏನು ಪ್ರಯೋಜನ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಅವರು 1000 ವರ್ಷ ಅಂದರೆ ಇದನ್ನು ಕಂಠಸ್ಥ ಮಾಡಲಿ, ಎಂಥದೇ ಮಾಡಲಿ, ಆದರೆ ಒಳಗಿದ ಕೃಷ್ಣನ ಮೆಸೇಜ್ ಗೊತ್ತಾಗದಿದ್ದರೆ ಏನು ಪ್ರಯೋಜನ ಅಂತ ಪ್ರಭುಪಾದ ಹೇಳ್ತಾರೆ. ಆದರೆ ಶ್ರುತಿ ಫಲ ಉಂಟು, ಹೇಳಿದಾಗ ಶ್ರುತಿ ಫಲ ಉಂಟು, ಆದರೆ ಅದು ಮುಖ್ಯ ಅಲ್ಲ. ಮುಖ್ಯ ಅಂತಂದರೆ ಕೃಷ್ಣನ ಮೆಸೇಜ್ ನಾವು ಅರ್ಥ ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಇದು ಮುಖ್ಯ. ಅರ್ಜುನನಿಗೆ ಹೀಗೆ ಹೇಳಿದ, ನೀನು ಅನುಗ್ರಹ ಮಾಡಿ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಯಿತು. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು
ನಿನ್ನಿಂದ ವಿವರವಾಗಿ ಕೇಳಿದ್ದೇನೆ. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನೋಡಿ, ಈಗ ಆ ವೈಭವವನ್ನು ಕೂಡ ಅರ್ಥ ಮಾಡಿಕೊಂಡಿದ್ದಾನೆ. ಪರಮ ಪ್ರಭುವೇ, ಪುರುಷೋತ್ತಮನೇ, ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದೆಯಾ. ನೋಡಿ, ಇದು ವಾಸ್ತವ ಸ್ಥಿತಿ, ವಿಶ್ವರೂಪ ವಾಸ್ತವ ಸ್ಥಿತಿ ಅಲ್ಲ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸುವೆ ಎಂದು ಕಾಣಲು ಬಯಸುತ್ತೇನೆ. ಅದು ವಿಶ್ವರೂಪ ಬೇರೇನಲ್ಲ, ಹೇಗೆ ಸೂರ್ಯನ ಕಿರಣ ಉಂಟು ಅದೇ ರೀತಿ ಕೃಷ್ಣನ ಕಿರಣ ಎಫಲ್ಜೆನ್ಸ್. ನಿನ್ನ ಈ ರೂಪವನ್ನು ನೋಡಲು ನಾನು ಬಯಸುತ್ತೇನೆ. ಅವನಿಗೀಗ ವಿಶ್ವರೂಪ ನೋಡಲಿಕ್ಕೆ ಅವನಿಗೆ ಇಚ್ಛೆ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ಈ ವಿಶ್ವರೂಪ ನಾನು ನೋಡಬಲ್ಲೆ ಎಂದು ನೀನು ಭಾವಿಸಾದರೆ ನಿನ್ನ ಅಪರಿಮಿತ ವಿಶ್ವರೂಪ ತೋರಿಸು. ಈಗ ನೋಡಿ, ಪ್ರಭುಪಾದ ಹೇಳ್ತಾರೆ, ಈ ಶ್ಲೋಕ 4ನೇ ಶ್ಲೋಕ, ಇದರಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಮೆಸೇಜ್ ನಾವು ಅರ್ಥ ಮಾಡಬೇಕು. ಯಾವುದು ಇಂಪಾರ್ಟೆಂಟ್ ಮೆಸೇಜ್ ಯಾವುದಂದ್ರೆ ನೋಡಿ, ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸ. ಪ್ರಭುಪಾದ ಎಂತ ಹೇಳ್ತಾರೆ ಅಂದರೆ, ಇದು ಶುದ್ಧ ಭಕ್ತನ ಲಕ್ಷಣ. ಅವನಿಗೆ ನೋಡ್ಲಿಕ್ಕೆ ಅರ್ಹತೆ ಉಂಟು, ಆದರೂ ಕೂಡ ನನಗೆ ಅರ್ಹತೆ ಇಲ್ಲ ಅಂತ ಹೇಳು. ನಾವು ಹಾಗೆ ಅಲ್ಲ. ಈಗ ನೋಡಿ, ಇದಕ್ಕೆ ಸಣ್ಣ ಒಂದು ಉದಾಹರಣೆ. ಈ ಮಂಗಳೂರಲ್ಲಿ, ಯಾಕೆಂದ್ರೆ ನಾನು 1 ತಿಂಗಳ ಹಿಂದೆ ಈ ಕಟ್ಔಟ್ ಎಲ್ಲ ನೋಡಿದೆ. ತುಂಬ ಯಂಗ್ಸ್ಟರ್ಸ್ ಅಂದರೆ ಈಗ ತಾನೇ ಕಾಲೇಜ್ ಆದವರು, ಒಂದು 22-23 ವರ್ಷ, ಎಲ್ಲ ಅವರು ಕಟ್ಔಟ್. ಹಾಗೆ ಒಬ್ಬರು ಅವರ ಕೇಳಿದರು, ಅಮ್ಮನವರು ಯಾರೋ ಒಬ್ಬರು ಹೌದು ಪೊಲಿಟಿಷಿಯನ್ ಬರಲಿಕ್ಕಿದ್ದು, ಹಾಗೆ ಒಬ್ಬನವರು ಕೇಳಿದರು. ಹಾಗಾಗಿ ಅವ ಹೇಳುದು, ಅವ ಮೊನ್ನೆ ತಾನೇ ಸೇರಿದಂತ, ಕಾಲೇಜಲ್ಲಿ ಸ್ವಲ್ಪ ಪೊಲಿಟಿಕ್ಸಲ್ಲಿ ಇದ್ದ, ಈಗ ಪೊಲಿಟಿಕ್ಸ್ ಸೇರಿದ. ಅದೇ ಕಾಲೇಜ್ ಪೊಲಿಟಿಕ್ಸ್ ಬೇರೆ, ಇದು ಬೇರೆ. ಅವ ಹೇಳುದು, ನನಗೆ MP ಆಗ್ಬೇಕಂತ. ಅವನಿಗೆ ಅರ್ಹತೆ ಇಲ್ಲ, ಆದರೆ ಅವನಿಗೆ MP ಆಗ್ಬೇಕಂತ. ಒಂದು 6-7 ತಿಂಗಳ ಆದಷ್ಟೇ ಸೇರಿ. ಹಾಗಾಗಿ ಅರ್ಹತೆ ಇಲ್ಲದೆ ನಾವು ಎಕ್ಸ್ಪೆಕ್ಟ್ ಮಾಡೋದು. ಇಲ್ಲಿ ಹಾಗೆ ಅಲ್ಲ. ಶುದ್ಧ ಭಕ್ತರಿಗೆ ಅರ್ಹತೆ ಉಂಟು ನೋಡುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಯು ಡಿಸರ್ವ್, ದೆನ್ ಯು ಡಿಸೈರ್. ಫಸ್ಟ್ ನಮಗೆ ಅರ್ಹತೆ ಇರಬೇಕಂದ್ರೆ ಮತ್ತೆ ನಾವು ಇಚ್ಛಿಸಬೇಕು. ಆದರೆ ಕಲಿಯುಗದಲ್ಲಿ ಹಾಗೆ ಅಲ್ಲ, ನಮ್ಗೆ ಅರ್ಹತೆ ಇಲ್ಲ, ಆದರೆ ನಾವು ಇಚ್ಛಿಸೋದು. ನಾನು ನೋಡಬಲ್ಲೆ ಎಂದು ನೀನು ಭಾವಿಸಿದರೆ, ಪ್ರಭುಪಾದ ಹೇಳ್ತಾರೆ, ಇದು ಸರಿಯಾದ ಎಟಿಕೇಟ್ ಅಂದರೆ ನಾವೊಂದು ಸಂಪ್ರದಾಯದಲ್ಲಿ ಈ ರೀತಿ ಇರಬೇಕು. ಆ ಟೋಟಲಿ ಗುರುವಿಗೆ ಸರೆಂಡರ್ ಆಗಿರಬೇಕು. ಇಲ್ಲಿ ಅರ್ಜುನ ಕೃಷ್ಣನಿಗೆ ಸರೆಂಡರ್ ಆಗಿದ್ದಾನೆ. ನೀನು ಭಾವಿಸಿದ್ರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಕೃಷ್ಣ ದೇವೋತ್ತಮ. ಪ್ರಭುಜಿ ಭಾವಾರ್ಥ ಓದ್ಬೇಕಾ ಪ್ರಭುಜಿ? ಓದಿರ ಮಾತಾಡಿ, ಓದಿ. ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತಿದ್ದೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚಾರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಓಕೆ, ಫಸ್ಟ್ ಅಲ್ಲಿ ಹೇಳುವುದು ಅಂತಂದ್ರೆ, ಈಗ ನೀನು ಈ ವಿಶ್ವರೂಪ ನೋಡು, ಕೋಟ್ಯಾಂತರ ರೂಪಗಳನ್ನು ನೋಡು ಅಂತ ಹೇಳ್ತಾನೆ ಕೃಷ್ಣ ಅರ್ಜುನಿಗೆ. ಮತ್ತೆ ಸೆಕೆಂಡ್ ಅಲ್ಲಿ ಹೇಳುವುದು ಅಂತಂದ್ರೆ, ಅಂದ್ರೆ ಈಗ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಎಲ್ಲವನ್ನು ನೀನು ನೋಡು ಬಯಸುದು, ಅದೆಲ್ಲ ಒಮ್ಮೆಗೆ ನನಗೆ ನೋಡು. ಏನು ನೋಡಲು ಬಯಸುತ್ತೀಯೋ ಮತ್ತೆ ಮುಂದೆ, ಅಂದ್ರೆ ಈಗದು ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಎಲ್ಲವನ್ನು ನೀನು ನೋಡು. ಮತ್ತೆ ನೆಕ್ಸ್ಟ್ 8ನೇ ಶ್ಲೋಕ, ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆ ವಿಶ್ವರೂಪ ನೋಡಲಿಕ್ಕೆ ಈ ಕಣ್ಣು ಆಗುದಿಲ್ಲ. ಅದು ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ನಾವು ದೇವರನ್ನು ನೋಡ್ಲಿಕ್ಕೆ ಬಯಸಬಾರ್ದಂತೆ.
ಮತ್ತು ನಾವು ಎಂತ ಮಾಡಬೇಕು? ನಾವು ಈಗ ಇದೊಂದು ಎಂತ ಹೇಳೋದು, ತುಂಬ ಒಂದು ಪ್ರಶ್ನೆ ಒಂದು ಇದಾಯಿತು. ಅಂದರೆ ದೇವರನ್ನು ನಾವು ನೋಡಲಿಕ್ಕೆ ಬಯಸಬಾರ್ದು. ಪ್ರಭು ಎಂತ ಹೇಳ್ತಾರೆ ಅಂದರೆ, ನೀನು ಅಂಥ ಕೆಲಸ ಮಾಡು, ದೇವರು ಬಂದು ನಿನ್ನನ್ನು ನೋಡುವ ಹಾಗೆ. ನೀನಾಗಿ ದೇವರನ್ನು ನೋಡಲಿಕ್ಕೆ ಬಯಸಬೇಡ, ನೀನು ಅಂತಹ ಕೃಷ್ಣ ಭಜನೆಯಲ್ಲಿ ಕೆಲಸ ಮಾಡು, ದೇವರ ಸ್ವತಃ ಕೃಷ್ಣ ಬಂದು ನಿನ್ನನ್ನು ನೋಡುವ ಹಾಗೆ. ಹಾಗಾಗಿ ಇದು ನಮ್ಮ ಯಾವಾಗಲೂ ಇರಬೇಕು. ಆದರೆ ನೋಡಿ, ಇಲ್ಲಿ ಕೃಷ್ಣ ಹೇಳುವುದು, ಈ ಕಣ್ಣಿನಲ್ಲಿ ನಿಮಗೆ ನೋಡಲಿಕ್ಕೆ ಆಗುವುದಿಲ್ಲ, ಇದಕ್ಕೆ ನಾನು ದಿವ್ಯವಾದ ಕಣ್ಣು ಕೊಡ್ತೇನೆ. ನೋಡಿ, ಈ 3D ಕ್ಲಾಸ್, ಈಗ ನಾವು ಕೆಲವು ಮೂವಿಗೆಲ್ಲ ಹೋಗ್ತೇವೆ, ಅಲ್ಲಿ ಆ 3D ಕ್ಲಾಸ್ ಇದ್ದರೆ ಮಾತ್ರ ನಮಗೆ ಆ ಮೂವಿ ಕಾಣುವಂಥದ್ದು. ಹಾಗಾಗಿ ಈಗ ಕೃಷ್ಣ ಅವನಿಗೆ ದಿವ್ಯವಾದ ಕಣ್ಣು ಕೊಟ್ಟ. ಎಸ್, ಓದ್ಬೇಕಾ ಪ್ರಭುಜಿ? ಹಾಂ, ಇದು ಶ್ಲೋಕ ಓದ್ಬೋದು ಮಾತಾಜಿ? ಟ್ರೈ ಮಾಡ್ತೇನೆ. ಹಾಂ. ಸಂಜಯ ಉವಾಚ ಏವ ಮುಕ್ತ ಉಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಾಯಮಸ್ಯ ಪಾರ್ಥಾಯ ಪರಮಾರ್ಥರೂಪಂ ಐಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಎಸ್, ಈಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಎಸ್, ಕೃಷ್ಣ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ. ಎಸ್, ಓದಿ ಮಾತಾಡಿ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯವಾದ ಬಾಯಿಗಳನ್ನು, ಅಸಂಖ್ಯವಾದ ಕಣ್ಣುಗಳನ್ನು, ಅಸಂಖ್ಯವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗ್ರಂಥಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಆನಂದವಾಗಿತ್ತು, ವಿಶ್ವತೋಮುಖವಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ನೋಡಿ, ಈಗ ಅರ್ಜುನ ಅಸಂಖ್ಯಾತ ಬಾಯಿ, ಅಸಂಖ್ಯಾತ ಕಣ್ಣು, ಅಸಂಖ್ಯಾತ ಅದ್ಭುತ ದರ್ಶನ, ದಿವ್ಯ ಮಾಲೆ, ವಸ್ತ್ರ, ದಿವ್ಯ ಗಂಧ ಎಲ್ಲವನ್ನು ಕಂಡು ಈಗ ಟೋಟಲ್ ಆಶ್ಚರ್ಯಚಕಿತನಾಗಿದ್ದಾನೆ. ಮತ್ತು ಇದನ್ನು ಕಂಪೇರ್ ಮಾಡ್ತಾನೆ ಅರ್ಜುನ. ಲಕ್ಷಾಂತರ ಸೂರ್ಯರು ನೋಡಿ, ಪ್ರಭುಪಾದ ದೇಶವರು ಹೇಳ್ತಾರೆ, ನಿನಗೆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಒಂದು ಸೆಕೆಂಡ್ ನಿನಗೆ ಕೃಷ್ಣನ ಕಿರಣ ನೋಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನೀನು ಎಂತ ಕೃಷ್ಣನ ನೋಡುವುದು? ಹಾಗಾಗಿ ನಾವು ಆ ಕನ್ಕ್ಲೂಷನ್ ಬರಬೇಕು. ಇಲ್ಲಿ ನೋಡಿ, ಲಕ್ಷಾಂತರ ಸೂರ್ಯರು, ನಮಗೆ ಒಂದು ಎಂತ ಹೇಳೋದು, ನಿಮಿಷ ನಮಗೆ ಮಧ್ಯಾಹ್ನ ಬಿಸಿಲಿಗೆ ಸೂರ್ಯನ ಕಿರಣ ನೋಡಲಿಕ್ಕೆ ಆಗುದಿಲ್ಲ. ಇಲ್ಲಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ವಿಶ್ವದ ಬರೆದ ಪರಮಪುರುಷನ ತೇಜಸ್ ಹೋಲಬಹುದಾಗಿದೆ. ಹಾಗೆ ನಾವು ಅರ್ಥ ಮಾಡಬೇಕು, ಕೃಷ್ಣ ಎಂತ ಅಂತ, ನಾವು ಏನೂ ಅಲ್ಲ. ಎಸ್, ಓದಿ ಮಾತಾಡಿ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಎಸ್, ಎಲ್ಲವನ್ನು ಈಗ ಒಂದೇ ಸ್ಥಳದಲ್ಲಿ ನೋಡಿದ್ದಾನೆ ಅರ್ಜುನ. ಎಸ್. ಅನಂತರದ ದಿಗ್ಭ್ರಮೆಯಿಂದ, ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಎಸ್, ಈಗ ನೋಡಿ, ಈಗ ಹೇಳಲಿಕ್ಕೆ ಹೇಳಿದ್ದಾನೆ, ಆದರೆ ಈಗ ಟೋಟಲಿ ಎಂತಾಗಿದೆ, ಅವ ದಿಗ್ಭ್ರಮವಾಗಿ ಟೋಟಲ್ ಹೆದರಿ ಹೋಗಿದ್ದಾನೆ. ನೋಡಿ, ಅವನ ಒಂದು ಪೋಷರ್ ನೋಡಿ ಅರ್ಜುನಂದು ಹೇಗಿದ್ದಾನೆ. ಈಗ ಯಾರಾದರೂ ಎಂತ ಹೇಳೋದು, ಕೆಲವೊಮ್ಮೆ ಆಗ್ತದೆ, ಅಂದರೆ ಸ್ಟ್ರಾಂಗ್ ಇದ್ದವ ವೀಕ್ನವನಿಗೆ ಹೊಡಿತಾನೆ. ವೀಕ್ನವನಿಗೆ ಹೊಡೆದ ಮೇಲೆ ಮತ್ತೆ ಅವನಿಗೆ ಗೊತ್ತಾಗ್ತದೆ, ಇನ್ನು ನಾನು ಅವನಿಗೆ ಹೊಡಿಲಿಕ್ಕೆ ಆಗುದಿಲ್ಲ ಅಂತ. ಹಾಗೆಂತ ಮಾಡ್ತಾನೆ, ಟೋಟಲ್ ಅವ ಹೆದರಿ, ಅವನ ಮುಖ ಎಲ್ಲ ಹೆದರಿಕೆ ಇರ್ತದೆ, ಮತ್ತೆ ಟೋಟಲಿ ಕೈ ಹೀಗೆ ಮಾಡ್ತಾನೆ. ಅದೇ ರೀತಿ ಈಗ ಅರ್ಜುನ ಟೋಟಲಿ ಭಯಭೀತನಾಗಿದ್ದಾನೆ. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರುವುದನ್ನು ಕಾಣುತ್ತಿದ್ದೇನೆ.
ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವನು. ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾದ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಈಗ ಅಂತಂದ್ರೆ ಎಲ್ಲ ದೇವತೆಗಳು ಮತ್ತೆ ಎಲ್ಲ ಜೀವಿಗಳು ಕೃಷ್ಣನ ದೇಹದಲ್ಲಿದ್ದಾರೆ. ಮತ್ತೆ ಒಂದು ಮಾತಾಜಿ ಹೇಳಿದ್ರು, ದೇವತೆಗಳನ್ನು ಯಾಕೆ ಇದು ಮಾಡ್ಬೋದು ಅಂತ. ನೋಡಿ, ಎಲ್ಲ ಕೃಷ್ಣನ ದೇಹದಲ್ಲಿದ್ದಾರೆ. ಇದಕ್ಕೆ ನೀವು ಎಂತ ಹೇಳ್ತೀರಿ? ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿದುದನ್ನು, ಶಿವ ಮತ್ತು ಎಲ್ಲ ಋಷಿಗಳು ಮತ್ತು ದಿವ್ಯ ಸರ್ಪಗಳು ಕಾಣುತ್ತಿದ್ದೇನೆ. ನೋಡಿ, ಅದಕ್ಕೆ ನಾವು ಯಾವಾಗಲೂ ಎಂತಂದರೆ ನಮ್ಮ ಹೂವಾಪುವಾಲು ಶಾಸ್ತ್ರದ ಪ್ರಕಾರ ಹೋಗಬೇಕು. ಭಗವದ್ಗೀತೆ ಸರಿಯಾದ ಒಂದು ಸಂಪ್ರದಾಯ ಪ್ರಕಾರ ನೀವು ಓದಿದರೆ ನಿಮಗೆಲ್ಲ ಅರ್ಥ ಆಗ್ತದೆ. ಇಲ್ಲದ್ರೆ ನನ್ನ ಪ್ರಕಾರ ಹೀಗೆ, ನನ್ನ ಅಜ್ಜ ಆಗಿ ಹೇಳಿದರು, ನನ್ನ ಮನೆಯವರು ಹಾಗೆ ಹೇಳಿದರು, ನನ್ನ ಅವರೇ ಹಾಗೆ ಹೇಳಿದರು, ಅವರನ್ನೆಲ್ಲ ಬದಿಗಿಡಿ. ಕೃಷ್ಣ ಅಂತ ಹೇಳ್ತಿದ್ದಾನೆ, ಅದು ಅವರಿವರು ಬೇಡ ನಮಗೆ. ಯಾಕೆಂದರೆ ನಾವು ಸಾಯುವಾಗ ಯಾರಿಗೆ ಬರಲಿಕ್ಕೆ ಆಗುವುದಿಲ್ಲ, ನಮ್ಮನ್ನು ಬದುಕಲೇ ಆಗ್ತದ. ಅದು ಕೃಷ್ಣ ಹೇಳಿದ್ದಾನೆ, ಕೃಷ್ಣ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷನ ದರ್ಶನ. ಕೃಷ್ಣ ನಿಮ್ಮನ್ನು ಆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ರಕ್ಷಣೆ ಮಾಡ್ಬೋದು. ಹಾಗಾಗಿ ನಾವು ಕೃಷ್ಣನ ಮಾತು ಕೇಳಬೇಕು. ಅಜ್ಜಿ ಹೇಳಿದ್ದಾರೆ, ಅವರು ಹೇಳಿದ್ದಾರೆ, ಇವರು ಹೇಳಿ ಅದಲ್ಲ. ಇದು ಶ್ಲೋಕ ಕರೆಕ್ಟ್ ನೋಡಿ, 11ನೇ ಅಧ್ಯಾಯದ 15ನೇ ಶ್ಲೋಕ. ಎಲ್ಲ ದೇವತೆಗಳು ಇತರ ಹಲವಾರು ಜೀವಿಗಳು ನನ್ನ ದೇಹದ ಸೇಡು ಕಾಣುವುದು. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವ ಶಿವ ಮತ್ತು ಎಲ್ಲ ಋಷಿಗಳು ಜೀವಸರನ್ನು ಕಾಣುವುದಿದೆ. ವಿಶ್ವೇಶ್ವರನೇ, ವಿಶ್ವರೂಪ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳು ತುಂಬ ಉಂಟು, ಉದರ, ಬಾಯಿ, ಅನೇಕ ಬಾಯಿ, ಕಣ್ಣು, ಇದನ್ನು ಮತ್ತೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ. ಮತ್ತೆ ನಿನ್ನ ರೂಪ ನೋಡುವುದು ಕಷ್ಟ. ಈ ವಿಶ್ವರೂಪ ಯಾರಿಗೂ ಚಾನ್ಸ್ ಸಿಗುವುದಿಲ್ಲ. ಯಾಕೆ ಇದು ಸಿಗುವುದಿಲ್ಲ ಅಂದರೆ, ಪ್ರಜ್ವಲಿಸುವ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆ ಸಿಕ್ಕ ಸೂರ್ಯ ಪ್ರಭೆಯಂತೆ ಅಷ್ಟು ಎಫಲ್ಜೆನ್ಸ್ ಉಂಟು. ಆದರೂ ನಾನು ಈ ಪ್ರಕಾಶಮಾನ ರೂಪವು ವಿವಿಧ ಕ್ರೀಡೆಗಳಿಂದ ಚಕ್ರದಿಂದ ಕಾಣುತ್ತೇನೆ. ಆದರೂ ಅರ್ಜುನ ಕಂಡ. ಯಾಕೆಂದ್ರೆ ಇದು ಕೃಷ್ಣನ ಕೃಪೆಯಿಂದ. ಓದಿ ಮಾತಾಡಿ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ನಿನಗೆ ಆದಿ, ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯಚಂದ್ರರು ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯೇ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವುವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ನೋಡಿ, ಇಲ್ಲಿ 18ನೇ ಶ್ಲೋಕದಲ್ಲಿ ಅಂತ ಹೇಳೋದು, ಆದಿಲಕ್ಷ ನೀನು ಮತ್ತೆ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ಕೃಷ್ಣನಿಗೆ ಕ್ಷಯವಿಲ್ಲ ಮತ್ತು ಕೃಷ್ಣ ಅತ್ಯಂತ ಪ್ರಾಚೀನನು. ಕೃಷ್ಣ ಸನಾತನ ಧರ್ಮದ ಪಾಲಕ. ಇದು ಅರ್ಜುನನ ಅಭಿಪ್ರಾಯ.
ನಾವು ಅರ್ಜುನ ಅಭಿಪ್ರಾಯ ಪ್ರಕಾರ ಹೋಗ್ಬೇಕು, ನಮ್ಮ ಅಭಿಪ್ರಾಯ ಅಲ್ಲ. ಮತ್ತೆ ಕೃಷ್ಣನಿಗೆ ಆದಿ ಮಧ್ಯ ಅಂತ್ಯ ಇಲ್ಲ, ಕೃಷ್ಣನ ಮಹಿಮೆಗೆ ಮಿತಿ ಇಲ್ಲ, ಕೃಷ್ಣನಿಗೆ ಅಸಂಖ್ಯಾತ ಭಾವಗಳಿವೆ. ಸೂರ್ಯಚಂದ್ರರು ಕೃಷ್ಣನ ಕಣ್ಣುಗಳಂತೆ ನೋಡಿ. ಮತ್ತೆ ಪ್ರಜ್ವಲಿತ ಉರಿಯು ನಿನ್ನ ಬಾಯಿಯಿಂದ ಹೊರಬರುವುದನ್ನು ನಾನು ಕಾಣ್ತಾ ಇದ್ದೇನೆ. ಎಸ್, ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕವನ್ನು, ಅವುಗಳ ನಡುವೆ ಎಲ್ಲ ಸ್ಥಾನ ವ್ಯಾಪಿಸಿದೆಯಾ. ಎಲ್ಲ ಜಾಗ ಕೃಷ್ಣ ಇದ್ದಾನೆ. ಮತ್ತೆ ನಿನ್ನ ಈ ಅದ್ಭುತವಾದ ಉಗ್ರವಾದ ರೂಪವನ್ನು ಕಂಡು 3 ಲೋಕ ಭಯಗೊಂಡಿದೆ, ಎಲ್ಲ ಲೋಕ ಭಯಗೊಂಡಿದೆ. ದೇವತೆಗಳೆಲ್ಲ ನಿನ್ನ ಮುಂದೆ ಶರಣಾಗತರಾಗಿದ್ದಾರೆ. ಅದರಲ್ಲಿ ಕೆಲವು ದೇವತೆಗಳು ಭಯಭೀತರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧರು ಸ್ವಸ್ತಿ ಸ್ವಸ್ತಿ ಅಂತ ಹೇಳ್ತಿದ್ದಾರೆ. ಓದಿ ಮಾಡಿ. ಎಲೈ ಮಹಾಬಾಹುವೆ, ಹಲವು ಮುಖಗಳು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಡಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನೂ ಭಯಗೊಂಡಿದ್ದೇನೆ. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಈಗ ಇದರಲ್ಲಿ ಎಂತ ಹೇಳುದಂದ್ರೆ, ಹಲವು ಮುಖ, ಕಣ್ಣು, ಬಾವು, ತೊಡೆ, ಪಾದ, ಉದರ, ಕೊರದಾಡೆ ಎಲ್ಲ ಇದನ್ನು ನೋಡಿ ಎಲ್ಲ ದೇವತೆಗಳು ಭಯಗೊಂಡಿದ್ದಾರೆ. ಮತ್ತೆ ನಾನು ಕೂಡ ಭಯಗೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಮತ್ತೆ ಆಕಾಶ ಮುಡಿದ ಅನೇಕ ಉಜ್ವಲ ವರ್ಣಗಳು ನೋಡಿ, ಅದು ಆಕಾಶ ಮುಡ್ತಾ ಉಂಟಂತೆ. ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆದಿರುವ ಕಣ್ಣುಗಳು, ಇವೆಲ್ಲ ಕಣ್ಣ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಟೋಟಲ್ ಈಗ ಭಯಭೀತನಾಗಿದ್ದಾನೆ. ಕೃತಿ ಮತ್ತೆ ಸಮಚಿತ್ತ ಅವನು ಟೋಟಲಿ ಎಂತ ಹೇಳಿದ್ರೆ ಅವ ಬ್ಯಾಲೆನ್ಸ್ ತಪ್ಪಿ ಹೋಗಿದೆ. ಈಗ ಟೋಟಲಿ ಅವ ಅಂದರೆ ಕೃತಿ ಮತ್ತು ಸಮಚಿತ್ತ ಒಂದು ತಪ್ಪಿ ಹೋಗಿದೆ. ಎಸ್, ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವರ ಸ್ನೇಹಿತರಾದ ರಾಜಗುರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ನೋಡಿ, ಯುದ್ಧ ಆಗ್ಲಿಲ್ಲ, ರಿಸಲ್ಟ್ ಬಂತಾಯ್ತು. ಅರ್ಜುನನ್ ರಿಸಲ್ಟ್ ಗೊತ್ತಾಯ್ತು. ಎಂತಂದ್ರೆ ಧೃತರಾಷ್ಟ್ರನ ಎಲ್ಲ ಪುತ್ರರು, ಭೀಷ್ಮ, ದ್ರೋಣ, ಕರ್ಣ ಮತ್ತೆ ಪಾಂಡವರಲ್ಲಿ ಕೂಡ ಮುಖ್ಯ ಯೋಧರು ಕೃಷ್ಣನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಮತ್ತೆ ಕೃಷ್ಣ ಹಲ್ಲಿನಿಂದ ಪುಡಿ ಪುಡಿ ಆಗ್ತಾ ಇದ್ದಾರೆ ಎಲ್ಲರೂ. ಇದೆಲ್ಲ ಖಂಡ. ಹೇಗೆ ಖಂಡ ಅಂದರೆ, ಇದು ನದಿಗಳ ಅಧಿಕ ಸಂಖ್ಯೆ ಅಲೆಗಳು ಸಮುದ್ರಕ್ಕೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಕೃಷ್ಣನ ಬಾಯಿಯೊಳಗೆ ಹೋಗ್ತಾ ಇದ್ದಾರಂತೆ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು, ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ನೋಡಿ, ಈಗ ಹೆಚ್ಚಿನವರು ಹೇಳ್ತಾರೆ, ನಾನು ಕೃಷ್ಣ ನಂಬುದಿಲ್ಲ, ಕೃಷ್ಣ ಮನುಷ್ಯ. ಎಂತ ಮಾಡಿ, ಕೃಷ್ಣ ನಮಗೆ ಮನುಷ್ಯ ಅಲ್ಲ ಹೇಳ್ತಾರೆ. ಯಾಕಂದ್ರೆ ನಾನಿದು ತುಂಬ, ಯಾಕಂದ್ರೆ ಪುಸ್ತಕ ವಿತರಣೆ ಹೋಗುವಾಗ ಜನರು ಎಂತೆಂಥ ಮೆಂಟಲಿ ಜನರು ಬರ್ತಾರೆ. ಅವ್ರು ಹೇಳುದು, ಇಲ್ಲ ಕೃಷ್ಣ ನಮಗೆ ಮನುಷ್ಯ, ಯಾರು ನಿಮಗೆ ಹುಚ್ಚು, ನಿಮ್ಗೆ ಕೆಲಸ ಇಲ್ಲ, ಬೇರೆ ಕೆಲಸ ಎಲ್ಲ ಹೇಳ್ತಾರೆ. ಆದರೆ ಕೃಷ್ಣ ಅಂತ ಹೇಳುದಂದ್ರೆ ನಾನು ಕಾಲ. ಈಗ ನಮ್ಮದಿದ್ರೆ ಸಾಯುವಾಗ ಮೃತ್ಯು ಬರ್ತದೆ, ಆಗ ನಂಬಲೇಬೇಕು. ಆದ್ರೆ ಆಗ ಎಂತಾಗ್ತದೆ, ಅದು ತುಂಬ ಲೇಟ್ ಆಗಿರ್ತದೆ. ಅಂದರೆ
ಆ ಮೃತ್ಯುವನ್ನು ಅವ ಇದು ಮಾಡಿ ಹೆಸರ್ತಾನೆ ಅಂತೆ, ಮೃತ್ಯುವಿಗೆ ಸಾಯುವಾಗ ಆಶ್ಚರ್ಯದಲ್ಲಿ. ಅದು ಕೃಷ್ಣ ಹೇಳ್ತಾನೆ, ನಾನು ಕಾಲ, ಎಲ್ಲ ಲೋಕಗಳ ಮಹಾಂಶಕಾರಿ, ಎಲ್ಲ ಜನ ನಾಶ ಮಾಡಿ ಇಲ್ಲಿ ಬಂದಿದ್ದೇನೆ, ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳು ಎಲ್ಲರಿದ್ದರೂ ಕೊಲ್ಲಲ್ಪಡುವರು. ಕೃಷ್ಣ ಈಗಲೇ ಹೇಳ್ತಾ ಇದ್ದಾನೆ. ತಸ್ಮಾತ್ ತ್ವಂ ಉತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಾಯೈವೈತೆ ನಿಹಾತ ಪೂರ್ವಂ ಏವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡು, ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಈ ಶ್ಲೋಕ ಅಂತ ಹೇಳೋದು ನೋಡಿ, ಇದು ಇಂಪಾರ್ಟೆಂಟ್ ಶ್ಲೋಕ. ಇದು ನಮ್ಮ ಜೀವನದಲ್ಲಿ ನಾವು ಈ ಶ್ಲೋಕವನ್ನು ಯಾವಾಗಲೂ ತಗೊಳ್ಬೇಕು. ಪ್ರಭುಪಾದ ಹೇಳ್ತಾರೆ, ಈಗ ನೋಡಿ, ನಾನೀಗ ಕೃಷ್ಣ ಭಜನೆಯಲ್ಲಿದ್ದೇನೆ, ಈಗ ನನಗೆ ಅಹಂಕಾರ ಬರ್ಬೋದು, ನಾನು ಕ್ಲಾಸ್ ಮಾಡ್ತಿದ್ದೇನೆ, ಈಗ ಆಗ್ತಾ ಉಂಟು. ಇಲ್ಲ, ಪ್ರಭುಪಾದ ಹೇಳ್ತಾರೆ, ಈಗ ನಾನು ಈ ಕ್ಲಾಸ್ ಮಾಡಿಬಿಟ್ರೆ ಕೂಡ ಪ್ರಭುಪಾದ ಇನ್ನೊಬ್ಬನ ತರ್ತಾರೆ ನಿಮಗೆ ಪ್ರೀಚ್ ಮಾಡಲಿಕ್ಕೆ. ಈಗ ನಾನು ಎಂತ ಎಣಿಸ್ಬೇಕಂದ್ರೆ, ನಾನು ಪ್ರಭುಪಾದ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್, ಅವರು ನಾನು ಯೂಸ್ ಮಾಡ್ತಿದ್ದಾರೆ. ಅದೇ ರೀತಿ ಕೃಷ್ಣ ಹೇಳೋದು, ಅರ್ಜುನ ನೀನು ನನ್ನ ಇನ್ಸ್ಟ್ರೂಮೆಂಟ್, ನೀನೀಗ ಅವರನ್ನು ಕೊಲ್ಲದಿದ್ರೆ ನಾನು ವ್ಯವಸ್ಥೆ ಮಾಡ್ತೇನೆ, ಬೇರೆ ಜನರನ್ನು ಹಾಕ್ತೇನೆ ಕೊಲ್ಲಿಗೆ, ಆದರೆ ನೀನು ಕೊಲ್ಲು, ಇದು ನಮ್ಮ ಒಳ್ಳೆಯದಕ್ಕಾಗಿ. ಇದರಿಂದ ಈ ನೋಡಿ, ಇದರಿಂದ ನಾವು ತುಂಬ ತೆಗೊಳ್ಳುವಂಥದ್ದು ನಮ್ಮ ಜೀವನದಲ್ಲಿ. ನಾವು ಜಸ್ಟ್ ನಿಮಿತ್ತ ಮಾತ್ರ. ಪ್ರಭುಪಾದ ನೋಡಿ, ಪ್ರಭುಪಾದ ಅಮೇರಿಕಕ್ಕೆ ಹೋದರು 65ರಲ್ಲಿ. ಅಮೇರಿಕಕ್ಕೆ ಹೋಗಿ ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಅಂಥ ಸ್ಥಿತಿಯಲ್ಲಿದ್ದರು. ಮತ್ತು ಕಡೆಗೆ ಒಬ್ಬರದ್ದು ಇದು ಮಾತಾಡಿ ಅವರೊಂದು ಗ್ಯಾರೇಜ್ ಕೊಟ್ಟರು. ಮತ್ತು ಏನು ಹಣ ಇಲ್ಲದೆ ಹೋದದ್ದು, ಅಲ್ಲಿ ತುಂಬ ಅಂದರೆ ಅವರಿಗೆ ತುಂಬ ಕಷ್ಟ ಆಯಿತು. ಮತ್ತು ಅಲ್ಲಿ ಸ್ನೋಫಾಲ್, ಮತ್ತು ಜನರು ಯಾರು ಬರುವುದಿಲ್ಲ. ಆಗ ಪ್ರಭುಪಾದ ಗಡಿ ಅಂದರೆ ಅವರಿಗೆ ವೃಂದಾವನದಲ್ಲಿ ಇದ್ರಲ್ಲ, ಅವರಿಗೆ ಸಪ್ರೇಷನ್ ಆಗ್ತಾಯಿತ್ತು. ಯಾಕೆಂದರೆ ವೃಂದಾವನದಲ್ಲಿ ಖಾಲಿ ಇರುವುದು ಮಾತ್ರ ಅಲ್ಲ, ಆ ಕೃಷ್ಣನ ಇಂಟೆನ್ಸ್ ಸಪ್ರೇಷನಲ್ಲಿ ಇದ್ದರು. ಆಗ ಅವರಿಗೆ ವೃಂದಾವನದ ನೆನಪಾಗ್ತಾಯಿತ್ತು. ಅವ್ರು ಹೇಳಿದ್ರು, ನನ್ನನ್ನು ಯಾಕೆ ಕೃಷ್ಣ ನೀನು ಈ ನರಕ ಲೋಕಕ್ಕೆ ತಂದಿದ್ದೀಯಾ? ನೀನು ತಂದಿದ್ದೀಯಾ. 2-3 ಬಾರಿ ಅವರು ವಾಪಸ್ ಅದಕ್ಕೆ ಯಾವುದು ಈ ಕಾರ್ಗೋ ಶಿಪ್ ಹತ್ರ ಹೋದ್ರಂತೆ ವಾಪಸ್ ಹೋಗ್ಲಿಕ್ಕೆ, ಆದರೆ ಅವರಿಗೆ ಆಗಲಿಲ್ಲ. ಅವರ ಈ ಪ್ರೇಯರ್ ಹೇಳ್ತಾರೆ, ಕೃಷ್ಣ ನನ್ನನ್ನು ಯಾಕೆ ಇಲ್ಲಿ ತಂದಿದ್ಯಾ ನರಕ? ನಾವೀಗ ಒಂದು ಅಮೇರಿಕೆಗೆ ಹೋದರೆ ನಾವು ಸ್ವರ್ಗ ಅಂತ ಹೇಳ್ತೇವೆ, ಅದು ಶುದ್ಧ ಭಕ್ತರಿಗೆ ಎಲ್ಲಿ ಕೃಷ್ಣ ಭಜನೆ ಎಲ್ಲ ಅದು ನರಕ. ಯಾಕೆ ನಾನು ಇಲ್ಲಿ ನರಕಕ್ಕೆ ತಂದಿದ್ಯಾ? ಲಾಸ್ಟಿಗೆ ಪ್ರಪೋಸ್ ಮಾಡಿದ್ದಾರೆ, ಓಕೆ ನೀನು ತಂದಿದೀಯಾ, ನಿಂದೆಂಥದೋ ಪ್ಲ್ಯಾನ್ ಉಂಟು, ನಾನು ನಿನ್ನ ಗೊಂಬೆ, ನಿನಗೆ ಎಂತ ಬೇಕಿದ್ದು ನಾನು ಮಾಡು. ನೋಡಿ, ನಾವು ಇದಕ್ಕೆ ಬರಬೇಕಂದ್ರೆ ನಾವು ಕೂಡ ಪ್ರಭುಪಾದ ಇದ್ರು, ಪ್ರಭುಪಾದ ನಾನು ನಿನ್ನ ಗೊಂಬೆ, ಪ್ರಭುಪಾದ ನಿನಗೆ ಎಂತ ಬೇಕಿದ್ದು ನೀನು ಮಾಡ್ಬೋದು, ಈ ರೀತಿ ಕನ್ಕ್ಲೂಷನ್ ನಾವು ಬರಬೇಕು. ಅದೇ ರೀತಿ ಇಲ್ಲಿ ಕೃಷ್ಣ ಕೂಡ ಹೇಳೋದು, ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ. ನಿನ್ನ ಶತ್ರುಗಳು ಆಲ್ರೆಡಿ ಅವರು ಎಂತ ಹೇಳೋದು, ನನ್ನ ಬಾಯಿಯೊಳಗೆ ಹೋಗಿದ್ದ ನೀನು ನೋಡಿದ್ದೆ, ಎಲ್ಲರೂ ಸತ್ತಿದ್ದಾರೆ, ನನ್ನ ವಯಸ್ಸು ಆಗಲೇ ಅವರು ಹತರಾಗಿದ್ದಾರೆ. ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ, ನೀನು ಇನ್ಸ್ಟ್ರೂಮೆಂಟ್, ನೀನೀಗ ಅವರನ್ನು ಕೊಲ್ಲದಿದ್ದರೆ ನಾನು ಬೇರೆ ಜನರಿಗೆ ಯೂಸ್ ಮಾಡ್ತೇನೆ. ಹಾಗಾಗಿ ಇದು ಕೊಲ್ಲುವುದು ನಿನಗೆ ಒಳ್ಳೆಯದು, ನನ್ನ ಆಜ್ಞೆ ನೀನು ಕೊಲ್ಲು ಅಂತ ಕೃಷ್ಣ ಹೇಳ್ತಿದ್ದಾನೆ. ನೋಡಿ, ಇದರಲ್ಲಿ ತುಂಬ ಡೀಪ್ ಮೀನಿಂಗ್ ಉಂಟು ಈ ಶ್ಲೋಕದಲ್ಲಿ. ನಮ್ಮ ಜೀವನ ನಾವು ಇದನ್ನು ಅಳವಡಿಸಬೇಕು. ಎಸ್, ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಆಲ್ರೆಡಿ ಈಗ ಬಾಯಲ್ಲಿ ಹೋಗುವುದನ್ನು ಎಲ್ಲ ನೋಡಿದ, ಅಂದರೆ ಫ್ಯೂಚರ್. ಈಗ ಯಾವುದೊಂದು ಮೂವಿ ಉಂಟಲ್ಲ, ಅದು ಯಾವುದು, ಕೋಯಿ ಮಿಲ್ ಗಯ ಕ್ರಿಶ್ ಯಾವುದೊಂದು ಮೂವಿ, ಋತಿಕ್ ರೋಷನ್, ಅದರಲ್ಲಿ ಅವ ಒಂದು ಯಾವುದೊಂದು ಯಾವುದೊಂದು ಮಿಷಿನ್ ಯಾವುದೊಂದು ಇದನ್ನು ಸ್ಟಾರ್ಟ್ ಮಾಡ್ತಾನೆ, ಅದರಲ್ಲಿ ಅವನಿಗೆ ಫ್ಯೂಚರ್ ಕಾಣ್ತದೆ. ಇದೆಲ್ಲ ನಾವು ಎಂತಂದರೆ ಶಾಸ್ತ್ರದಿಂದ ತೆಗೆಯುವಂಥದ್ದು.
ಹಾಗಾಗಿ ಅಲ್ಲಿ ಅವನಿಗೆ ಕಾಣ್ತದೆ ಅವನನ್ನು ಯಾರು ವಿಲನ್ ಅವನನ್ನು ಕೊಲ್ಲುವುದನ್ನು ಕಾಣ್ತಾನೆ. ಮತ್ತೆ ಅದನ್ನು ಅಲ್ಲಿಗೆ ಸ್ಟಕ್ ಮಾಡ್ತಾನೆ. ಪಾಸ್ವರ್ಡ್ ಎಲ್ಲ ಅವನಿಗೆ ಗೊತ್ತಿದೆ. ಅದೇ ರೀತಿ ಈಗ ಎಂತಾಯ್ತು ಅಂದರೆ ಫ್ಯೂಚರ್ ಯುದ್ಧ ಆಗಲಿಲ್ಲ, ಯುದ್ಧ ಆಗೋ ಮುಂಚೆ ಎಲ್ಲವನ್ನು ಕಂಡ. ಆ ಕೃಷ್ಣ ಹೇಳುದು, ನೀನು ಆಲ್ರೆಡಿ ನೋಡಿದ್ಯಾ, ನೀನಿಲ್ಲ ಕೊಲ್ಲು, ಯಾಕೆ ನೀನು ಈ ವ್ಯಥೆ ಪಡ್ತೀಯ, ಕೊಲ್ಲು, ಆಲ್ರೆಡಿ ಅವರು ಸತ್ತಿದ್ದಾರೆ, ಕೊಲ್ಲು ಕೊಲ್ಲು ಅಂತ ಹೇಳ್ತಿದ್ದಾನೆ. ನೋಡಿ ಎಷ್ಟು ಒಂದು ಕೃಷ್ಣ ಅವನನ್ನು ಕನ್ವಿನ್ಸ್ ಮಾಡಬೇಕಾಯ್ತು ಕೊಲ್ಲಿಗೆ. ಎಸ್. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ದದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭಾವದಿಂದ ಋಷಿಕೇಶನೇ, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಇಲ್ಲಿ ಹೇಳುದು, ಧೃತರಾಷ್ಟ್ರನಿಗೆ ಹೇಗೆ ಹೇಳಿದನು, ರಾಜನ ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನ ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ, ಟೋಟಲ್ ಈಗ ಎಂತ ಹೇಳುದು, ಭಯಭೀತನಾಗಿದ್ದಾನೆ ವಿಶ್ವರೂಪ ನೋಡಿ. ಮತ್ತೆ ಅವನ ಕಂಠ ಗದ್ಗದಿತಾಗಿದೆ ಟೋಟಲಿ. ಕೃಷ್ಣನಿಗೆ ಹೀಗೆ ಹೇಳಿದನು. ಇಂದ್ರಿಯಗಳ ಪ್ರಭುವಾದ ಋಷಿಕೇಶ ಅಂದರೆ ಋಷಿಕ ಈಶ, ಇಂದ್ರಿಯಗಳ ಒಡೆಯ. ನೋಡಿ, ಈಗ ನಾವು ಇಂದ್ರಿಯ ಸುಖವಾಗಿ ಹೋಗ್ತಾ ಇದ್ದೇವೆ, ಆದರೆ ಇಂದ್ರಿಯಗಳ ಒಡೆಯ ಯಾರು? ಕೃಷ್ಣ. ನಾವು ಇಂದ್ರಿಯಗಳನ್ನು ಇಂದ್ರಿಯ ಒಡೆಯನಿಗೆ ನಾವು ಯೂಸ್ ಮಾಡಬೇಕು. ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ, ಇಡೀ ಜಗತ್ತು. ಆದ್ದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ಗೌರವಪೂರ್ವಕ ನಮಸ್ಕಾರ ಮಾಡ್ತಾರೆ. ರಾಕ್ಷಸರು ಬೆದರಿ ಓಡಿ ಹೋಗ್ತಾ ಇದ್ದಾರೆ ಎಲ್ಲರೂ. ಮತ್ತೆ ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೋಡಿ, ನೀನು ಆದಿ ಸೃಷ್ಟಿಕರ್ತನು. ಯಾಕಂದ್ರೆ ಬ್ರಹ್ಮನಿಗೆ ಸೃಷ್ಟಿ ಮಾಡಿದ ಜವಾಬ್ದಾರಿ ಸಿಕ್ಕಿದೆ, ಆದರೆ ಬ್ರಹ್ಮನನ್ನು ಯಾರು ಸೃಷ್ಟಿ ಮಾಡಿದ್ದು? ಕೃಷ್ಣ. ಹಾಗಾಗಿ ಕೃಷ್ಣ ಆದಿ ಸೃಷ್ಟಿಕರ್ತ. ಆದ್ದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮ ಏಕೆ ಅರ್ಪಿಸಬಾರದು? ಈಗ ಪ್ರಶ್ನೆ ಅರ್ಜುನ. ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ. ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣ, ಈ ಐಕ್ಯವಿಗೆ ಅತೀತನಾದ. ನೀನು ಆದಿ ದೇವೋತ್ತಮ ಪುರುಷ. ನೋಡಿ, ಗೋವಿಂದ ಆದಿ ಪುರುಷ ತಮಹಂ ಭಜಾಮಿ. ಗೋವಿಂದ ಅಂದ್ರೆ ಕೃಷ್ಣ ಆದಿ ಪುರುಷ, ಪುರಾಣ ಪುರುಷ. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ನಿಮಗೆ ನೋಡಿ, ನಿಮ್ಗೆ ಎಲ್ಲಿ ಕೂಡ ನಿಮಗೆ ಆಶ್ರಯ ಸಿಗದಿದ್ರೆ ಕೃಷ್ಣ ಹತ್ರ ಹೋಗಿ, ಕೃಷ್ಣ ಕೊಡ್ತಾನೆ ನಿಮಗೆ ಆಶ್ರಯ. ಆದರೆ ನಮಗೆ ಕೃಷ್ಣನಲ್ಲಿ ಹೋಗ್ಲಿಕ್ಕೆ ನಮಗೆ ಹಿಂಜರಿಕೆ, ಇದು ನಮ್ಮ ತಪ್ಪು. ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದವನು ಪರಮಧಾಮ ನೀನು. ಈ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ
ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಎಸ್, ನೋಡಿ ಈಗ ಈಗ ಅವನ ಎಂದ ಅರ್ಜುನ ಇದಕ್ಕಿಂತ ಮುಂಚೆ ಕೃಷ್ಣನನ್ನು ಸಕ್ಕ ಎಂದು ಎಣಿಸಿದ ಗೆಳೆಯ. ಆದರೆ ಈಗೆಂತ ಆಯಿತು, ವಿಶ್ವರೂಪ ನೋಡಿದ ಮೇಲೆ ಟೋಟಲಿ ಭಯಭೀತನಾಗಿದ್ದಾನೆ. ಅಂದರೆ ಈಗ ಸಾರಿ ಹೇಳ್ತಾ ಇದ್ದಾನೆ, ನನ್ನನ್ನು ಕ್ಷಮಿಸು. ಯಾಕೆ ಕ್ಷಮಿಸು? ಯಾಕೆಂದರೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯನ್ನು ಕರೆದಿದ್ದೇನೆ. ಮತ್ತೆ ನೋಡಿ, ಇದು ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ. ನಾವು ಯಾವಾಗಲೂ ಪ್ರಭಾದ ಹೇಳ್ತಾರೆ, ನಾವು ದೇವರ ಮುಂದೆ ಹೋಗಿ ನಾವು ಕ್ಷಮೆ ಕೇಳಬೇಕಂತ. ಇದರಿಂದ ಎಂತಾಗ್ತದೆ, ಆದರೆ ಕ್ಷಮೆ ಕೇಳಿದ ಮೇಲೆ ಅಂಥ ತಪ್ಪು ಇನ್ನೊಮ್ಮೆ ಮಾಡಬಾರ್ದು. ಇದು ಕೂಡ ಪ್ರಭಾದ ಹೇಳ್ತಾರೆ. ಎಂತಾಗ್ತದೆ ಅಂದರೆ, ಈ ಚರ್ಚಲ್ಲಿ ಕ್ರಿಶ್ಚಿಯನ್ಸ್ನವರು ವೀಕ್ಲಿ ಒನ್ಸ್ ಕನ್ಫೆಸ್ ಅಂತ ಉಂಟು. ಕನ್ಫೆಸ್ ಅಂದರೆ ಒಂದು ವಾರದ ತಪ್ಪು ಎಂತ ಮಾಡಿದ್ರೆ ಅಲ್ಲಿ ಹೋಗಿ ಅಲ್ಲಿ ಹೇಳಲಿಕ್ಕೆ ಪ್ರಪೋಸ್ ಹೇಳ್ತಾರೆ. ಅದು ಒಳ್ಳೆಯದಂತೆ, ತಪ್ಪು ಮಾಡಿದ್ರೆ ಹೇಳುದು. ಆದರೆ ಈ ಕ್ರಿಶ್ಚಿಯನ್ಸ್ ಎಂತ ಅಂದರೆ ಎವ್ರಿ ಸಂಡೇ ಹೋಗ್ತಾರೆ, ಅಲ್ಲಿ ಹೇಳ್ತಾರೆ, ಮತ್ತೆ ಸೋಮವಾರ ಬಂದು ಅದನ್ನೇ ಮಾಡೋದು. ಸೋಮವಾರ ಬೆಳಿಗ್ಗೆ ಹೋಗ್ತಾರೆ, ಮಧ್ಯಾಹ್ನ ಬಂದು ಅದನ್ನೇ ಮಾಡೋದು. ಈ ರೀತಿ ಮಾಡಬಾರ್ದು. ಕನ್ಫೆಸ್ ಒಳ್ಳೆಯದು, ಆದರೆ ಒಮ್ಮೆ ಕನ್ಫೆಸ್ ಮಾಡಿದ ಮೇಲೆ ಮತ್ತೆ ನಾವು ಅದನ್ನು ತಪ್ಪನ್ನು ಮಾಡಬಾರ್ದು. ಇದನ್ನು ಹೇಳ್ತಾರೆ. ಆದರೆ ಇಲ್ಲಿ ಅಂತಂದರೆ ಪ್ರಮಾದದಿಂದಲೇ ಪ್ರೀತಿಯಿಂದಲೇ ನಾನು ಮಾಡಿರೋದ ಅಪರಾಧಗಳನ್ನು ಕ್ಷಮಿಸು ಅಂತ ಕೇಳ್ತಿದ್ದಾನೆ. ವಿಹಾರದಲ್ಲಿ ಮುಂದೆ ಹಾಸಿಗೆಯಲ್ಲಿ ಮಲಗಿದಾಗ ನಾವು ಇಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ ಮಾಡಿದೆ. ಅಂದರೆ ಈಗ ಗೆಳೆಯರು ನಾವು ಹೇಗೆ ಅಪಹಾಸ ಮಾಡ್ತೇವೆ, ಅಪಹಾಸ್ಯ ಅದೇ ಮಾಡಿದ್ದಾನೆ. ಅಚ್ಯುತನೇ, ಯಾರಿಗೆ ಚ್ಯುತಿ ಇಲ್ಲ ಅವ ಅಚ್ಯುತ. ಇವಕ್ಕೆಲ್ಲ ನಾನು ನಿನ್ನ ಹತ್ರ ಕ್ಷಮೆ ಬೇಡುತ್ತೇನೆ. ನೋಡಿ, ನಾವು ಈಗ ಇದೊಂದು ಒಳ್ಳೆ ಪಾಯಿಂಟ್. ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ನಾವು ಕ್ಷಮೆ ಕೇಳುವುದರಿಂದ ನಾವು ಎಂತ ಹೇಳುವುದು, ದೊಡ್ಡದಾಗುವುದು ವಿನ ಸಣ್ಣದಾಗುವುದಿಲ್ಲ. ಇದು ತಿಳ್ಕೊಳ್ಳಿ. ಇದಕ್ಕೆ ನಾನು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಪ್ರಭುಪಾದಿಯ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಅವರಿಗೆ 64 ಮಠ ಇತ್ತು ಭಾರತದಲ್ಲಿ. ತುಂಬ ಅಂದರೆ ಲಯನ್ ಆಚಾರ್ಯ ಅವರ ಹೆಸರು, ಸ್ಟ್ರಾಂಗ್ ಪಿಕ್ಚರ್. ಆದರೆ ಪ್ರಭುಪಾದ ಅಂತ ಅಂದರೆ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರಿಗೆ ಯಾವಾಗಲೂ ಎಂತ ಹೇಳೋದು, ಪ್ರಭುಪಾದ ಮೇಲೆ ತುಂಬ ಅಭಿಮಾನ ಇತ್ತು. ತುಂಬ ಅಂದರೆ ತುಂಬ ಅಭಿಮಾನ. ಮತ್ತು ಅವರ ಎಲ್ಲ ಶಿಷ್ಯರನ್ನು ಅವರು ಕಂಡಿದ್ದಾರೆ. ಯಾರು? ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ. ಯಾಕಂದರೆ ಎಲ್ಲರೂ ಅಂದರೆ ಅವರ ಮಠದಲ್ಲಿ ಆರಾಮ್ಸೆ ಇರಲಿಕ್ಕೆ ಅವರಿಗೆ ಇಚ್ಛೆ, ಪ್ರಚಾರ ಮಾಡಲಿಕ್ಕೆ ಯಾರಿಗೂ ಇಚ್ಛೆ ಇರಲಿಲ್ಲ. ಆದರೆ ಪ್ರಭುಪಾದಿಗೆ ಅವರ ಗುರು ಹೇಳಿದ್ದು, ನೀನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡು ಮತ್ತು ಪುಸ್ತಕ ಬರಿ ಅಂತ. ಅವರ ನೋಡಿ, ಗುರು ಅಂದರೆ ಗುರು ಕೊಟ್ಟ ಡೈರೆಕ್ಷನನ್ನು ಯಾರು ಪಾಲನೆ ಮಾಡ್ತಾನೆ ಅವನೇ ನಿಜವಾದ ಶಿಷ್ಯ. ಹಾಗಾಗಿ ಅವರಿಗೆ ತುಂಬ ಶಿಷ್ಯರಿದ್ದು ಭಾರತದಲ್ಲಿ. ಆದರೆ ಇವರು ಅವರ ತುಂಬ ಆತ್ಮ. ಯಾಕೆಂದರೆ ಅವರು ಹೇಳಿದ ಮೆಸೇಜನ್ನು ಇವರು ಮಾಡಿದ್ದಾರೆ. ಹಾಗೆ ಎಂತಾಯ್ತಂದರೆ, ಮತ್ತೆ ಪ್ರಭುಪಾದ ಅಮೆರಿಕಾಗೆ ಹೋಗ್ತಾರೆ. ಅಲ್ಲಿ ಭಾರತದಲ್ಲಿ ಇರುವಾಗ ಕೂಡ ಅವರ ಗುರು ಹೋದ ಮೇಲೆ ತುಂಬ ಬಾರಿ ಅವರು ಹೋದರು, ಆದರೆ ಅವರು ಯಾರು ಕೋಆಪರೇಟ್ ಮಾಡೋದಿಲ್ಲ. ಅವರು ಹೋಗಿ ಹೇಳಿದರು, ಹೀಗೆ ನಮ್ಮ ಗುರು ಮಹಾರಾಜ್ ಹೇಳಿದ್ದಾರೆ, ನಾವು ಪುಸ್ತಕ ಬರೀಬೇಕು ಮತ್ತು ಈ ಪ್ರಚಾರ ಮಾಡಬೇಕು. ನಮಗೆ ಮಠ ಉಂಟು, ಆರಾಮ್ಸೆ ಇರು, ಆ ರೀತಿಯಲ್ಲಿ ಹೇಳ್ತಾ ಇದ್ರು. ಮತ್ತು ಲಾಸ್ಟ್ಗೆ ಪ್ರಭುಪಾದ ಗೊತ್ತಾಯಿತು, ಇಲ್ಲಿ ನಾನು ಇದ್ದು ಬೇಜನಿಲ್ಲ, ಅವ್ರು ಸಪ್ರೇಟ್ ಆದರು. ಅದು ಆ ಟೈಮಲ್ಲಿ ಅವರು ಗೃಹಸ್ಥ ಆಗಿದ್ರು, ಅದು ಬೇರೆ ವಿಷಯ. ಮತ್ತು ಅವರು ಅಮೆರಿಕಕ್ಕೆ ಹೋದರು. ಅಮೆರಿಕ ಹೋದ ಮೇಲೆ ಅಲ್ಲಿ ಎಂತ ಆಯ್ತಂದರೆ, ಸ್ಟಾರ್ಟಿಂಗ್ ಹೇಳಿದೆ ಆಲ್ರೆಡಿ, ಎಂಥ ಹಣ ಇಲ್ಲ. ಅವರು ಇವರ ಎಂತಂದರೆ ಇವರು ಗಾಡ್ ಬ್ರದರ್ಸ್ ಅಂದರೆ ಇವರ ಗುರುದ ಶಿಷ್ಯರು. ಇವರ ಹೇಗೆ ಶಿಷ್ಯರು ಹಾಗೆ ಅವರು ಕೂಡ ಶಿಷ್ಯರು. ಅಂದರೆ ಈಗ ನಮ್ಮ ಒಂದೇ ಶಿಷ್ಯರಾದರೆ ಅಣ್ಣ ತಮ್ಮಂದಿರು ಅಂತ ನಾವು ಹೇಳ್ತೇವೆ. ಅವರು ಪತ್ರ ಬರೆದರು. ಯಾಕಂದರೆ ಆಗ ಮಠದಲ್ಲಿ ಒಳ್ಳೆ ಹಣ ಕೂಡ ಇತ್ತು, 64 ಮಠದಲ್ಲಿ. ಅವರು ಪತ್ರ ಬರೆದರು, ನನಗೆ ಸ್ವಲ್ಪ ಹಣ ಕಳಿಸಿ ಅಂತ. ಯಾರು ರಿಪ್ಲೈ ಮಾಡಲಿಲ್ಲ. ಆದರೆ ಪ್ರಭುಪಾದ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮತ್ತು ಕಡೆಗೆ ಎಂತಾಯ್ತು ಅಂದರೆ, ನೋಡಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನೋಡಿ ಇದು ತುಂಬ ಅಂದರೆ ತುಂಬ ಮುಖ್ಯ. ಮತ್ತು ಪ್ರಭುಪಾದ ಅವರ ಶಿಷ್ಯರಿಗೆ ಇದೆಲ್ಲ ಗೊತ್ತಾಯಿತು, ಪ್ರಭುಪಾದ ಮೂವ್ಮೆಂಟ್ ಸ್ಟಾರ್ಟ್ ಮಾಡುವಾಗ. ಹಾಗಾಗಿ ಪ್ರಭುಪಾದ ಲಾಸ್ಟಿಗೆ 1977ರಲ್ಲಿ ಅವರಿಗೆ ಗೊತ್ತಾಯಿತು, ಇನ್ನು ನಾನು ಜಾಸ್ತಿ ಬದುಕುವುದಿಲ್ಲ ಅಂತ. ಅವರನ್ನು ಹೇಳಿದ್ರು, ನಾನು ಋಷಿಕೇಶಿಗೆ ಕೊಂಡೋಗಿ ಅಂತ.
ಅಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದರು. ಮತ್ತು ಕಡೆಗೆ ಪ್ರಭುಪಾದ ಗೊತ್ತಾಯಿತು ಇನ್ನು ಈ ಟ್ರೀಟ್ಮೆಂಟ್ ಕೂಡ ನನಗೆ ನಡೆಯುವುದಿಲ್ಲ. ಹಾಗಾಗಿ ಅವ್ರು ಹೇಳಿದ್ರು, ನಾನು ನನ್ನ ದೇಹ ತ್ಯಾಗ, ನಾನು ವೃಂದಾವನಲ್ಲಿ ನನಗೆ ಇಚ್ಛೆ, ನಾನು ವೃಂದಾವನ ಕೊಂಡೋಗಿ ಅಂತ. ಮತ್ತು ಅವರು ಎಲ್ಲ ಮೆಡಿಸಿನ್ ಕೂಡ ಬಿಟ್ಟರು, ತಿನ್ನೋದು ಕೂಡ ಬಿಟ್ಟರು. ಅಂದರೆ ಅವರು ಪ್ರಭುಪಾದ ಕೂಡ ಜಸ್ಟ್ ನೀರು ಕುಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಅವರಿಗೆ ಗೊತ್ತು ಲಾಸ್ಟಿಗೆ ಅವರ ಲಾಸ್ಟ್ ಫೈನಲ್ ಇದರಲ್ಲಿರುವ ಬೆಡ್ಡಲ್ಲಿರುವಾಗ ಎಲ್ಲ ಇವರ ಗಾಡ್ ಬ್ರದರ್ಸ್ ಅಂದರೆ ಅವರ ಗುರು ಡಿಸೈಬಲ್ಸ್ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರಿಗೆ 64 ಮಠ ಇತ್ತು. ಅವರೆಲ್ಲ ಡಿಸೈಬಲ್ಸ್ ಬಂದರು, ಮೈನ್ ಡಿಸೈಬಲ್ಸ್. ನೋಡಿ ಪ್ರಭುಪಾದ, ಇದನ್ನು ನಾವು ಪ್ರಭುಪಾದಿಂದ ಕಲಿಯುವಂಥ ವಿಷಯ. ಪ್ರಭುಪಾದಿಗೆ ಅವರು ಯಾವುದೇ ಸಹಾಯ ಮಾಡಲಿಲ್ಲ, ಆದರೂ ಕೂಡ ಪ್ರಭುಪಾದ ನೋಡಿ ಪ್ರಭುಪಾದ ಹೇಳಿದರು, ಯಾಕಂದರೆ ಇವರ ಶಿಷ್ಯರಿಗೆ ಅದು ಗೊತ್ತಾಗಿ ಅವರನ್ನೆಲ್ಲ ಇಗ್ನೋರ್ ಮಾಡಿದ್ರು ಸ್ವಲ್ಪ. ಪ್ರಭುಪಾದ ಹೇಳ್ತಾರೆ, ಅವರೆಲ್ಲ ಬಂದಿದ್ದಾರೆ, ಪ್ರಭುಪಾದ ಲಾಸ್ಟ್ ಬೆಡ್ಡಲ್ಲಿದ್ದಾರೆ. ಪ್ರಭುಪಾದ ಹೇಳಿದ್ರು, ನೋಡು ನನ್ನ ಶಿಷ್ಯರು ಅವರು ಇನ್ನೋಸೆಂಟ್, ಅವರಿಗೆ ಎಂತ ಗೊತ್ತಿಲ್ಲ, ನಿಮಗೆಲ್ಲ ಅವರಿಂದ ತುಂಬ ತಪ್ಪಾಗಿದೆ, ನಿಮಗೆಲ್ಲ ಅವರು ದೂಷಿಸಿದ್ದಾರೆ, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ನನ್ನ ಶಿಷ್ಯರ ಪರವಾಗಿ. ಎಲ್ಲ ಶಿಷ್ಯರಿಗೆ ನನ್ನಲ್ಲಿ ಅಲ್ಲು ಬಂತು. ನೋಡಿ, ಇದಕ್ಕೆ ಹೇಳೋದು, ನಾವು ಯಾವಾಗಲೂ ಶುದ್ಧ ಭಕ್ತರಾದರೆ ಯಾವಾಗಲೂ ಅವರು ಕ್ಷಮೆ ಕೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ಕ್ಷಮೆ ಕೇಳುವುದರಿಂದ ನಾವು ದೊಡ್ಡವರಾಗೋದು ವಿನ ನಾವು ಕೆಟ್ಟವರಾಗೋದಿಲ್ಲ. ಅವರೆಲ್ಲ ಬಂದವರು ಯಾರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಡಿಸೈಬಲ್ಸ್, ಅಂದರೆ ಇವರ ಗಾಡ್ ಬ್ರದರ್. ಅವರೆಲ್ಲ ಅಂದರೆ ಪ್ರಭುಪಾದ ಮೇಲೆ ಅಷ್ಟು ಅವರಿಗೊಂದು ರೆಸ್ಪೆಕ್ಟ್ ಬಂತು ಆ ಒಂದು ಮಾತಿನಿಂದ. ಅವರ ಪರವಾಗಿ ನನ್ನ ಶಿಷ್ಯರು ತಿಳಿದೇ ತುಂಬ ತಪ್ಪು ಮಾಡಿದ್ದಾರೆ, ಪ್ರಚಾರ ಮಾಡುವಾಗ ನಿಮಗೆಲ್ಲ ಕೆಟ್ಟದಾಗಿ ಹೇಳಿದ್ದಾರೆ, ಬೇರೆ ರೀತಿಯಲ್ಲಿ ಅವರು ಇದು ಮಾಡಿದ್ದಾರೆ. ಹಾಗಾಗಿ ಅವರು ತುಂಬ ಇನ್ನೋಸೆಂಟ್, ಅವರಿಗೇನು ಗೊತ್ತಿಲ್ಲ, ಅವರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಹಾಗಾಗಿ ನಾವು ಯಾವಾಗಲೂ ನೋಡಿ ಈ ಕ್ಷಮೆಯನ್ನು ನಾವು ಕೇಳೋದ್ರಿಂದ ನಾವು ದೊಡ್ಡವರಾಗೋದು ವಿನ ನಾವು ಸಣ್ಣವರಾಗುವುದಿಲ್ಲ, ಇದನ್ನು ನಾವು ತಿಳಿಬೇಕು. ಹಾಗಾಗಿ ಇಲ್ಲಿ ಅರ್ಜುನ ಕೃಷ್ಣನ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ. ಓದಿ ಮಾತಾಡಿ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ, ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ವಿಶ್ವರೂಪವನ್ನು ನನಗೆ ಮತ್ತೆ ತೋರಿಸು. ಯಾಕೆಂದ್ರೆ ಅವ್ರು ನೋಡ್ಲಿಲ್ಲ ಈ ವಿಶ್ವರೂಪ, ನೋಡಿ ಒಮ್ಮೆ ಸಂತೋಷ ಆಯ್ತು ಸ್ಟಾರ್ಟಿಂಗ್ ನೋಡುವಾಗ, ಆದರೆ ಅದೇ ಸಮಯದಲ್ಲಿ ಅವರಿಗೆ ಭಯ ಕೂಡ ಆಯ್ತು. ಹೀಗೆ ಅಂತ ಹೇಳಿದ್ದಾನೆ, ನನಗೆ ನಿನ್ನ ನಿಜವಾದ ರೂಪವನ್ನು ತೋರಿಸಿ ಮತ್ತೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ನೋಡಿ, ಶಂಖ, ಚಕ್ರ, ಗದಾ, ಪದ್ಮ, ಚತುರ್ಭುಜ ಫಾರ್ಮ್ ಕೃಷ್ಣ, ಅದು ನೋಡಿ ಅವನಿಗೆ ಇಚ್ಛೆ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ, ಏಕೆಂದರೆ ವೇದಾಧ್ಯಯನದಿಂದಾಗಲಿ ಯಜ್ಞಗಳನ್ನು ಮಾಡುವುದರಿಂದಾಗಲಿ ದಾನದಿಂದಾಗಲಿ ಪುಣ್ಯ ಕಾರ್ಯಗಳಿಂದಾಗಲಿ ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದು ಈ ಶ್ಲೋಕವನ್ನು ನಾವು ಗಣನೆಗೆ ತಗೊಳ್ಬೇಕು. ಹೆಚ್ಚಿನವ್ರು ಎಂತ ಹೇಳೋದಂದ್ರೆ, ದೇವರನ್ನು ಕಾಣಲಿಕ್ಕೆ ನಾವು ವೇದಾಧ್ಯಯನ ಮಾಡಬೇಕು, ಯಜ್ಞ ಮಾಡಬೇಕು, ದಾನ ಮಾಡಬೇಕು, ಪುಣ್ಯ ಕಾರ್ಯ ಮಾಡಬೇಕು, ಉಗ್ರ ತಪಸ್ಸು ಮಾಡಬೇಕು. ಇಲ್ಲ ಸರ್, ಇದು ಯಾವುದೇ ಅಲ್ಲ. ನೀವು ಇದನ್ನು ಎಲ್ಲವನ್ನು ಮಾಡಿ, ಆದರೆ ಕೃಷ್ಣವನ್ನು ನೋಡಲಿಕ್ಕೆ ಸಾಧ್ಯ ಹೇಗೆ? ಭಕ್ತ್ಯಾ ಮಾಂ ಅಭಿಜಾನಾತಿ, ಭಕ್ತಿಯಿಂದ ಮಾತ್ರ ಇದನ್ನು ನಾವು ತಿಳ್ಕೊಳ್ಬೇಕು. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ನೋಡಿ, ಹೇಳ್ತಾನೆ, ಈ ನನ್ನ ವಿಶ್ವರೂಪವನ್ನು ನೀನು ಟೋಟಲ್ ಹೆದರಿ ಹೋಗಿದ್ಯಾ, ಇದಕ್ಕಿಲ್ಲ, ಈಗ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ.
ನೀನು ನನ್ನ ಶಾಂತವಾದ ಮನಸ್ಸಿನ ನನ್ನ ನಿಜವಾದ ರೂಪವನ್ನು ನೋಡು ಅಂತ ಹೇಳ್ತಾ ಇದ್ದೀನಿ. ಎಸ್. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಎಸ್. ನೋಡಿ, ಈಗ ಸಂಜೆ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಅರ್ಜುನನಿಗೆ ಹೇಳಿ ನನ್ನ ನಿಜವಾದ ಚತುರ್ಭುಜ ಶಂಖಚಕ್ರ ಗದಾ ಪದ್ಮ ತೋರಿಸಿದನು, ಮತ್ತೆ ಅವನ ನಿಜವಾದ 2 ಹ್ಯಾಂಡೆಡ್ ಫಾರ್ಮ್ ಅದನ್ನು ತೋರಿಸಿದನು. ಎಸ್, ಇದನ್ನು ಓದ್ತೇನೆ ಮಾತಾಜಿ. ಹೀಗೆ ಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆ ಎಂದನು, ಓ ಜನಾದ, ಇಷ್ಟೊಂದು ಸುಂದರವಾದ ಮಾನವ ಸಹಜ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಈಗ ಈ ಸುಂದರವಾದ ರೂಪ ನೋಡಿ ಅವನ ಮನಸ್ಸು ಸಮಾಧಾನವಾಗಿದೆ. ಮತ್ತೆ ದೇವೋತ್ತಮ ಪರಮಪುರುಷ ಹೀಗೆ ಎಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ಆಕ್ಚುಲಿ ಇದು ರೂಪ ನೋಡಲಿಕ್ಕೆ ತುಂಬ ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ನೋಡಿ, ಭಾಗವತಮಲ್ಲಿ ಒಂದು ನಿಮಿಷ, ಭಾಗವತಮಲ್ಲಿ ದೇವತೆಗಳ ಪ್ರಾರ್ಥನೆ ಉಂಟು. ದೇವತೆಗಳು ಎಲ್ಲರಿಗೂ ಆ ಭಾರತ ಭೂಮಿಯಲ್ಲಿ ಜನ್ಮ ಆಗಲಿಕ್ಕೆ ಇಷ್ಟ, ಅದು ಕೂಡ ವೃಂದಾವನದಲ್ಲಿ. ಯಾಕಂದರೆ ಆದರೆ ಅವರು ಅದಕ್ಕೆ ಪ್ರೇ ಮಾಡ್ತಿದ್ದಾರೆ, ಭಾಗವತಮಲ್ಲಿ ಉಂಟು ದೇವತೆಗಳು. ಆದರೆ ನಮಗೆ ಇದು ವಿಷಯ ಗೊತ್ತಿಲ್ಲ. ನಮಗೆ ಇಲ್ಲಿ ಭಾರತ ಪ್ರಭಾದ ಚೈತನ್ಯ ಹೇಳ್ತಾರೆ, ಭಾರತ ಭೂಮಿಲೆ ಜನ್ಮ ಹೋಯ್ಲೆ ಯಾರ್, ಪೇಲೆ ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ನಮಗೆ ಇದು ಗೋಲ್ಡನ್ ಆಪರ್ಚುನಿಟಿ. ನಾವು ಭಾರತದಲ್ಲಿ ಜನ್ಮ ತಾಳಿದ್ದೇವೆ. ಯಾಕೆಂದರೆ ಕೃಷ್ಣ ಮತ್ತು ರಾಮ ಇಲ್ಲಿ ಹುಟ್ಟಿದ್ದಾರೆ. ಹಾಗಾಗಿ ಅದು ತುಂಬ ನಮ್ಮ ಮಾನವ ಜನ್ಮ ಉಂಟು, ಅದು ತುಂಬ ಪ್ರೀಶಿಯಸ್. ಅದು ನಮಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ದೇವತೆಗಳಿಗೆ ಗೊತ್ತುಂಟು. ದೇವತೆಗಳು ಈ ಭಾಗವತಮಲ್ಲಿ ಅವ್ರ ಪ್ರಾರ್ಥನೆ ಉಂಟು, ನಮಗೆ ಕೃಷ್ಣ ನಿನ್ನ ಈ ವೃಂದಾವನ ನಮಗೆ ಹುಟ್ಟಲಿಕ್ಕೆ ಆಸೆ ಅಂತ. ಹಾಗಾಗಿ ನಾವು ಇದನ್ನು ಅರ್ಥ ಮಾಡಬೇಕು. ಎಸ್, ಓದಿ ಮಾತಾಜಿ. ಹರೇ ಕೃಷ್ಣ, ಓದಿ ಮಾತು. ಎಸ್. ಭಕ್ತ್ಯಾ ಅಲ್ಲ, ನಾನು ಅದನ್ನು ಓದ್ತೇನೆ. ಭಕ್ತ್ಯಾತು ಅನನ್ಯ ಸಾಖ್ಯ ಅಹಂ ಏವ ವಿದೋ ಅರ್ಜುನ ಜ್ಞಾತುಂ ದಾಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಎಸ್, ಅದನ್ನು ಓದಿ. ನನ್ನ ಪ್ರೀತಿ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ನೋಡಿ, ಈ ಶ್ಲೋಕ ಕೂಡ ಇಂಪಾರ್ಟೆಂಟ್. ನೀವು ಬರ್ತಗೊಳ್ಳಿ. ಏಕೆಂದರೆ ಇದೆಲ್ಲ ಮಾಯವಾದಿ ನಿರಾಕಾರವಾದಿಗಳು, ಅವರ ಪ್ರೊಸೆಸ್ ಸರಿಯಿಲ್ಲ. ಯಾಕೆ ಸರಿಯಿಲ್ಲ? ಕೃಷ್ಣ ಅಂತ ಹೇಳ್ತಾನೆ, ನನ್ನ ಪ್ರೀತಿ ಅರ್ಜುನ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನೋಡಿ, ಪ್ರಭುಪಾದ ಹೇಳ್ತಾರೆ, ಎಷ್ಟು ಕ್ಲಿಯರ್ ಆಗಿ ಕೃಷ್ಣ ಹೇಳಿದಾನೆ. ಮತ್ತು ಈ ಮಾಯವಾದಿಗಳು ನಿರಾಕಾರವಾದಿಗಳು ಯಾಕೆ ಕೃಷ್ಣನ ಟೋಟಲಿ ಅವನ್ನ ಎಗೇನ್ಸ್ಟ್ ಇದ್ದಾರೆ? ಯಾಕೆಂದರೆ ಅವರ ಅಹಂಕಾರ, ನಾನು ಕೃಷ್ಣ. ಪ್ರಭುಪಾದ ಇದೇ ಅವರನ್ನು ಎಲ್ಲದಕ್ಕೆ ಇದು ಮಾಡುವಂಥದ್ದು. ಕೃಷ್ಣನಿಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು? ನಾನು ಕೃಷ್ಣ. ಮಾಯವಾದಿ ಮತ್ತು ನಿರಾಕಾರವಾದಿ ಹೇಳುವುದು ಅದೇ. ಅಂದರೆ ಅವರಿಗೆ ಇಂದ್ರಿಯ ಸುಖ. ಕೃಷ್ಣ ಯಾಕೆ? ಕೃಷ್ಣ ಇಲ್ಲ, ಕೃಷ್ಣ ನಾವು ಕೃಷ್ಣ. ಹಾಗಾಗಿ ಇದನ್ನು ತಿಳಿಬೇಕು. ಹೀಗೆ ಮಾತ್ರ ನಾವು ನೇರವಾಗಿ ನೋಡಲು ಸಾಧ್ಯ. ಇದರ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಮಾತ್ರ ನಾನು ತಿಳಿಯುವ ರಹಸ್ಯವನ್ನು ನೀನು ಪ್ರವೇಶಬಲ್ಲೆ. ನೋಡಿ, ಕೃಷ್ಣ ನೋಡಿ ಹೇಗಿದ್ದಾನೆ. ಯಾವಾಗ ಕೃಷ್ಣ 16 ವರ್ಷದ ಬಾಲಕನಾಗಿ ನವಯೌವನಾಂಶ. ಕೃಷ್ಣನ ಒಮ್ಮೆ ನೋಡಿದ್ರೆ ನಿಮಗೆ ಬೇರೆ ಯಾವುದು ಬೇಡ, ಅಷ್ಟು ಚಂದ ಕೃಷ್ಣ. ಎಸ್, ಓದ್ತೀರಾ ಮಾತಾಜಿ? ಮತ್ಕರ್ಮ ಕಿಮ್ಮತ್ ಪರಾಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಾಸಾ ಮಾಂ ಏತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೂ ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು.
ಎಸ್ ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಶ್ಲೋಕ. ಎಂತ ಹೇಳುದು ಕೃಷ್ಣ? ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತೆ ಹೂವಾತ್ಮ ಚಿಂತನೆ. ನಮ್ದು ಹೂವಾತ್ಮ ಚಿಂತನೆ. ಹೂವಾತ್ಮ ಚಿಂತನೆ ಅಂದ್ರೆ ಈಗ ನಾವು ನಮ್ಮ ಪ್ರಕಾರ ಹೀಗಿರ್ಬೇಕು. ಸರ್, ನಿಮ್ಮ ಪ್ರಕಾರ ಯಾಕೆ ಕೃಷ್ಣ ಹೀಗಿರ್ಬೇಕು? ಕೃಷ್ಣನ ಪ್ರಕಾರ ನೀವು ಹೋಗಿ, ನೀವು ನಿಮ್ಮ ಪ್ರಕಾರ ನೀವು ಏನು ಕೃಷ್ಣ ಎದುರು ಏನೂ ಅಲ್ಲ. ಹಾಗಾಗಿ ನಾವು ಹೂವಾತ್ಮ ಚಿಂತನೆ ಬಿಡಬೇಕು. ಅವ್ರನ್ನ ಅಜ್ಜಿಯಾಗಿ ಹೇಳಿದ್ದಾರೆ, ಇವರಾಗಿ ಹೇಳಿದ್ದಾರೆ, ನನ್ನ ಪ್ರಕಾರ ಹೇಗೆ? ಸರ್, ನಿಮ್ಮ ಪ್ರಕಾರ ಏನಲ್ಲ, ನೀವು ನಿಮ್ಮ ಪ್ರಕಾರ ನೀವು ಬಿಡಬೇಕು. ಕೃಷ್ಣನು ನೋಡಿ, ಕಾಮ್ಯ ಕರ್ಮ ಮಾಡಿದ್ರೆ ಹೂವಾತ್ಮ ಚಿಂತನ ಕಲದಿಂದ ಮುಕ್ತರಾಗಿ. ಯಾರು ಮುಕ್ತರಾಗ್ತಾರೆ? ನಾವು ಈ ಎರಡು ಕೂಡ ನಮ್ಮ ಭಕ್ತಿಯಲ್ಲಿ ಪ್ರೋಗ್ರೆಸ್ಗೆ ಅನುಕೂಲ ಮಾಡುವುದಿಲ್ಲ. ಇದೆಲ್ಲ ಎರಡನ್ನು ನಾವು ಬದಿಗಿಡಬೇಕು. ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರೋ ನೋಡಿ, ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಕೃಷ್ಣನ ನನಗಾಗಿ ಕರ್ಮ ಮಾಡುವನು. ಇದಕ್ಕೆ ಹೇಳುವುದು ನಿಷ್ಕಾಮ ಕರ್ಮ, ಕೃಷ್ಣನಿಗೋಸ್ಕರ ಕರ್ಮ ಮಾಡುವಂಥದ್ದು. ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಒಂದೊಂದು ಉಂಟು ನೋಡಿ. ಫಸ್ಟಿಗೆ ಕಾಮ್ಯ ಕರ್ಮ ಮತ್ತೆ ಹೂವಾತ್ಮ ಚಿಂತನೆ ಬಿಡಬೇಕು, ಮತ್ತೆ ಕೃಷ್ಣನ ಭಕ್ತಿ ಸೇವೆ ಮಾಡಬೇಕು, ಮತ್ತೆ ನಿಷ್ಕಾಮ ಕರ್ಮ ಯೋಗ ಮಾಡಬೇಕು, ಕೃಷ್ಣನಿಗೋಸ್ಕರ ಕೆಲಸ ಮಾಡಬೇಕು, ಮತ್ತೆ ಕೃಷ್ಣನನ್ನು ಗುರಿಯನ್ನಾಗಿ ಮಾಡಬೇಕು. ನಾವು ಜೀವನದ ಗೋಲ್ ಕೃಷ್ಣ ಮತ್ತು ಎಲ್ಲ ಜೀವಿಗಳ ಮಿತ್ರ. ಹೀಗೆ ಇದನ್ನೆಲ್ಲ ಈ 5 ಪುಸ್ತಕಗಳನ್ನು ಯಾರು ಮಾಡ್ತಾನೆ ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವ. ಎಲ್ಲ ನಮಗೆ ಗೋಲೋಕರಿಗೆ ಹೋಗಲಿಕ್ಕೆ ಎಂಟ್ರಿ ಇಲ್ಲ. ನೋಡಿ, ಇದು ಅಜಾಮಿಲ, ಇದು ವಿಷ್ಣುದೂತರು. ಎಸ್, ಓದಿ ಮಾತಾಜಿ. ಅಧ್ಯಾಯದ ಸಾರಾಂಶ. ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸುತ್ತಾನೆ. ದ್ರಷ್ಟುಂ ಇಚ್ಛಾಮಿ ತೇ ರೂಪಂ. ಭಗವಾನ್ ಶ್ರೀಕೃಷ್ಣನು ವಿಶ್ವರೂಪವನ್ನು ವಿವರಿಸುತ್ತಾನೆ. ಬಹೂನಿ ಅದೃಷ್ಟ ಪೂರ್ವಾನಿ. ಅರ್ಜುನ ನೋಡಿದ ವಿಶ್ವರೂಪ ಅನೇಕ ಭೂತ ದರ್ಶನ, ಅನೇಕ ಅದ್ಭುತ ದರ್ಶನ. ಅನೇಕ ಅದ್ಭುತ ದರ್ಶನ. ಅರ್ಜುನನು ವಿಶ್ವರೂಪ ನೋಡಿದ ಅನುಭವ. ಧೃತಿಂ ನ ವಿಂದಾಮಿ ಸಮರ್ಥ ವಿಷ್ಣು. ಕೃಷ್ಣನ ಉತ್ತರ: ಕಾಲೋಸ್ಮಿ ಲೋಕ ಕ್ಷಯ ಕೃತ್ ಪ್ರವೃದ್ಧೋ. ಅರ್ಜುನನ ಪ್ರಾರ್ಥನೆಗಳು: ಸಗದ್ಗದಂ ಭೀತ ಪ್ರಣಮ್ಯ. ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಬೇಕು. ಭಕ್ತ್ಯಾ ತು ಅನ್ಯಾನ ಸಖ್ಯ. ಅನನ್ಯ ಸಾಖ್ಯ. ಎಸ್, ಓಕೆ. ಹರೇ ಕೃಷ್ಣ. ಎಸ್, ಯಾರ್ದಾರು ಪ್ರಶ್ನೆ ಅದು ಕೇಳಿ. ದಯವಿಟ್ಟು ಸಾರಿ, ಯಾಕಂದ್ರೆ ನನ್ನ ಬಾಯಲ್ಲಿ ಹುಣ್ಣಾಗಿದೆ, ಹಾಗೆ ಮಾತಾಡಿ ಸ್ವಲ್ಪ ಇದು ಮಾಡಿದರು. ಓ ಕೃಷ್ಣ. ಎಸ್, ಜನಾರ್ದನ್ ನಾಯಕ್ ಅವರೇ. ಎಸ್, ಹರೇ ಕೃಷ್ಣ. ಜನಾರ್ದನ್ ನಾಯಕ್, ಹರೇ ಕೃಷ್ಣ. ಜನಾರ್ದನ್ ನಾಯಕ್, ಹರೇ ಕೃಷ್ಣ. ಹರೇ ಕೃಷ್ಣ. ಜನಾರ್ದನ್ ನಾಯಕ್ ಹೇಳಿ. ಹರಿ ಓಂ ಸ್ವಾಮೀಜಿ ಅವರೇ, ಹೇಳಿ. ಇವತ್ತಿನ ಕ್ಲಾಸ್ನಲ್ಲಿ ವಿಶ್ವರೂಪ ನೋಡಿದಂತ ಸಂತೋಷ ಆಗಿದೆ. ನನ್ನ 2-3 ಸಂಶಯಗಳಿವೆ. ಒಂದನೇ ಸಂಶಯ, ಶ್ರೀಕೃಷ್ಣ ಪರಮಾತ್ಮನಿಗೆ ಅಪಾರ ಶಕ್ತಿ, ಅಪಾರ ಪ್ರಭಾವಶಾಲಿಯಾಗಿದ್ದಾರೆ ಇವತ್ತು ಗೊತ್ತಾಯ್ತು. ಅದರಲ್ಲಿ ನನಗೆ ಸಂಶಯ, ಯಾಕೆ ಶ್ರೀಕೃಷ್ಣನ ಅಷ್ಟೊಂದು ಶಕ್ತಿ ಇದ್ರೆ ಮಹಾಭಾರತ ಯುದ್ಧವನ್ನು ಮಾಡಿಸುವ ಅವಶ್ಯಕತೆ ಇತ್ತೋ? ಅದನ್ನ ಅಲ್ಲಿಯೇ ಶ್ರೀಕೃಷ್ಣ ವಿಚಾರಿಸಿದ್ರೆ ಅದನ್ನು ತಪ್ಪಿಸಬಹುದಿತ್ತಲ್ಲ, ಯಾಕೆ ಮಾಡಿಸಿದ್ರು ಅಂತ ಒಂದು ಸಂಶಯ. ಕೃಷ್ಣ ತುಂಬಾ ಬಾರಿ ಇದನ್ನು ಟ್ರೈ ಮಾಡಿದ. ಧೃತರಾಷ್ಟ್ರಗಳು ಕೇಳುವುದಿಲ್ಲ, ದುರ್ಯೋಧನಗಳು ಕೇಳ್ತಾ ಇರಲಿಲ್ಲ. ತುಂಬಾ ಬಾರಿ ಸಂವಾದಕ್ಕೆ ಹೋದ, ಆದ್ರೆ ಯಾವಾಗ ಒಬ್ಬ ಒಪ್ಪಿಕೊಳ್ಳುವುದಿಲ್ಲ ಆಗ ಅದು ಯುದ್ಧ ಆಗ್ಲೇಬೇಕು. ಎರಡನೇ ಸಂಶಯ, ಈಗ 10 ಅಧ್ಯಾಯ ಆಯ್ತು, ಅದ್ರಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನ ಶಕ್ತಿ ಅರ್ಥ ಆಗಿದೆ, ಆದ್ರೂ ಕೂಡ ವಿಶ್ವರೂಪ ನೋಡ್ಬೇಕು ಅಂತ ಹಂಬಲಿಸ್ತಾನೆ. ಅದು ಬೇಕಿತ್ತ ಅರ್ಜುನನಿಗೆ ಅಂತ ನೋಡಿ. ಅದು ಯಾಕಂದ್ರೆ ಇದು ಕಲಿಯುಗದ ಜನರಿಗೋಸ್ಕರ. ಎಂತಂದ್ರೆ ಈ ಮಾಯಾವಾದಿಗಳು
ಮತ್ತು ನಿರಾಕಾರವಾದಿಗಳು ಅವರಿಗೆ ಎಂತಂದರೆ ಈ 18 ಅಧ್ಯಾಯದಲ್ಲಿ 17 ಅಧ್ಯಾಯ ಬೇಡ, ಅವರಿಗೆ ಈ 11ನೇ ಅಧ್ಯಾಯ ಬೇಕು. ಅವರು ಪ್ರಭುಪಾದ್ ನೋಡಿ, ಪ್ರಭುಪಾದ್ ಎಲ್ಲ ಅಧ್ಯಾಯಕ್ಕೆ ಲೆಕ್ಚರ್ ಕೊಟ್ಟಿದ್ದಾರೆ. ಅವರ ಪುಸ್ತಕ ಕೂಡ ಉಂಟು, ನಮ್ಮ ಪುಸ್ತಕ. 11ನೇ ಅಧ್ಯಾಯಕ್ಕೆ ಲೆಕ್ಚರೇ ಕೊಡಲಿಲ್ಲ, ಅಂದರೆ ಅದರ ಬಗ್ಗೆ ಅವರು ಎಂತ ಹೇಳೋದು ಕ್ಲಾಸ್ ಮಾಡಲಿಲ್ಲ. ಯಾಕೆಂದರೆ ಪ್ರಭುಪಾದ್ ಹೇಳ್ತಾರೆ ಅದು ಮುಖ್ಯವಲ್ಲ, ಆದರೆ ಈ ಮಾಯಾವಾದಿ ನಿರಾಕಾರವಾದಿಗಳಿಗೆ ಇದು ಮುಖ್ಯ. ಯಾವುದು? 11ನೇ ಅಧ್ಯಾಯ ವಿಶ್ವರೂಪ. ಯಾಕೆಂದರೆ ಅವರಿಗೆ ಬ್ರಹ್ಮಜ್ಯೋತಿ, ಇದು ಬೇರೆ ಏನಲ್ಲ, ಕೃಷ್ಣನ ಕಿರಣ. ಹಾಗಾಗಿ ನಾವು ಇಲ್ಲಿ ಯಾಕೆ ಕೃಷ್ಣ ಇದನ್ನು ಕೊಟ್ಟಿದ್ದಾನೆ? ಕೃಷ್ಣನಿಗೆ ಗೊತ್ತುಂಟು ಕಲಿಯುಗದಲ್ಲೆಲ್ಲ ಈ ಮಾಯಾವಾದಿ ನಿರಾಕಾರವಾದಿಗಳು ಒಂದು ವೇಳೆ ಇದನ್ನು ಕೊಡದಿದ್ರೆ ಎಂತಾಗ್ತದೆ, ಅವ್ರು ಎಂತ ಹೇಳ್ತಾರೆ, ಈ ಭಗವದ್ಗೀತೆ ಸರಿ ಇಲ್ಲ ಅಂತ ಹೇಳ್ತಾರೆ ಮಾಯಾವಾದಿ ನಿರಾಕಾರವಾದಿ. ಅದಕ್ಕೋಸ್ಕರ ಅದನ್ನು ಕೂಡ ಅಲ್ಲಿ ಒಂದು ತಂದಿದ್ದಾರೆ ಅಷ್ಟೇ. ಕೊನೆಯ ಪ್ರಶ್ನೆ ಇದು, ಶ್ರೀಕೃಷ್ಣ ಇದು ಅರ್ಜುನನಲ್ಲದೆ ಬೇರೆ ಯಾರೆಲ್ಲ ವಿಶ್ವರೂಪವನ್ನು ನೋಡಿದ್ದಾರೆ? ಅಂದ್ರೆ ಸಂಜಯ ಇದರ ಕಮೆಂಟ್ರಿ ಹೇಳ್ತಾ ಇರ್ತಾರೆ, ಅವರು ಕೂಡ ನೋಡಿದಾರ? ನೋಡಿದ್ದಾನೆ. ಆ ಸಂಜಯನಿಗೆ ಭಯ ಆಗುದು ಯಾವ್ದು, ಆ ರೀತಿ ಏನಾದ್ರು ವಿಶ್ಲೇಷಣೆ? ಇಲ್ಲ, ಸಂಜಯನಿಗೆ ಯಾಕೆಂದ್ರೆ ವೇದವ್ಯಾಸರ ಕೃಪೆಯಿಂದ, ವೇದವ್ಯಾಸ ಶಿಷ್ಯ, ಹಾಗಾಗಿ ವೇದವ್ಯಾಸರ ಕೃಪೆಯಿಂದ ಅವನು ನೋಡಿದ. ಮತ್ತು ಲಾಸ್ಟಿಗೆ ನೋಡಿ ಅವ ಎಂಡ್ ಆಗುವಾಗ ಅವು ಕೂಡ ಪೂರ್ತಿ ಎಂತ ಹೇಳುದು ಭಗವದ್ಗೀತೆ ಕೇಳಿ ಅವ ರೋಮಾಂಚನಗೊಂಡು ಅದು ಬರ್ತದೆ 18ನೇ ಅಧ್ಯಾಯದಲ್ಲಿ. ಧನ್ಯವಾದಗಳು ಸ್ವಾಮಿ. ಧನ್ಯವಾದ. ಎಸ್, ಯಾವ್ದಾದ್ರು ಪ್ರಶ್ನೆ ಉಂಟಾ? ಎಸ್, ಸೆಲ್ವಿ ಬಾಲಕೃಷ್ಣನ್. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಗುರುಜಿ, ಹಾಗಾದ್ರೆ ಈಗ ಹೇಳಿರೋ ಪ್ರಕಾರ ಪರ್ಟಿಕ್ಯುಲರ್ ಆಗಿ ನಾವು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ತೋರಿಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮೀನ್ಸ್ ಭಯವನ್ನ ನೀಗಿಸಲು ಅಂತಾನೆ ಹೇಳ್ಬೋದಾ ಗುರುಜಿ? ಹೌದೌದು. ಯಾಕಂದ್ರೆ ನೋಡಿ, ಪ್ರಭುಪಾದ್ ಹೇಳ್ತಾರೆ ಗುರುಜಿ, ನಾವು ಫಸ್ಟಿಗೆ ಕೃಷ್ಣನ ಪೊಸಿಷನ್ ಎಂತ ಅಂತ, ಯಾಕಂದ್ರೆ ನಮಗೆ ಕೃಷ್ಣ ಗ್ರೇಟ್ ಅಂತ ಗೊತ್ತುಂಟು, ಎಷ್ಟು ಗ್ರೇಟ್ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಗ್ರೇಟ್ನೆಸ್ ಗೊತ್ತಾಗಬೇಕಿದ್ರೆ ಫಸ್ಟ್ಗೆ ಇದಲ್ಲಿ ಬರಬೇಕು, ಯಾವುದು? ಆ ಭಯದ ವಾತಾವರಣದಲ್ಲಿ. ಅದೇ ರೀತಿ ನೋಡಿ, ಏಕೆಂದ್ರೆ ಈ ವೃಂದಾವನ ಪಾಶ್ರಮಲ್ಲಿ ಯಶೋದೆ ಕೂಡ ಈ ಬ್ರಹ್ಮಾಂಡ ಘಾಟ್ ಅಂದ್ರೆ ಈ ವೃಂದಾವನದಲ್ಲಿ ನಾವು ರಮಣ ರೀತಿಯಾಗಿ ಹೋಗುವಾಗ ಅಲ್ಲಿ ಬ್ರಹ್ಮಾಂಡ ಘಾಟ್ ಸಿಗ್ತದೆ. ಬ್ರಹ್ಮಾಂಡ ಘಾಟದಲ್ಲಿ ಕೃಷ್ಣ ಒಮ್ಮೆ ಮಣ್ಣನ್ನು ತಿಂತಾನೆ. ಆಗ ಯಶೋದೆ ಬಾಯಿಯನ್ನು ಓಪನ್ ಮಾಡುವಾಗ ಅವಳು ಕೂಡ ಪೂರ್ತಿ ನೋಡ್ತಾಳೆ. ಮತ್ತೆ ಅವಳಿಗೆ ಅಲ್ಲಿ ಫೇಂಟ್ ಆಗ್ತಾಳೆ. ಫೇಂಟ್ ಆದ ಕೂಡಲೇ ಮತ್ತೆ ಕೃಷ್ಣ ಎಂತ ಮಾಡ್ತಾನೆ, ಅವನ ಯೋಗಮಾಯ ಅಂದ್ರೆ ಯೋಗಮಾಯ ಕೃಷ್ಣನ ಅದು ಕಂಟ್ರೋಲ್. ಅವಳಿಗೆ ಭ್ರಮೆಗೆ ತರ್ತಾನೆ, ಅಂದ್ರೆ ಅದು ನಾನು ಬೇರೆ ಯಾರು ಎಂಥದ್ದು ನೋಡಿದ ಅಂತ. ಯಾಕೆಂದ್ರೆ ಒಂದು ವೇಳೆ ಅವಳು ಅದನ್ನೇ ಭಾವಿಸಿದ್ರೆ ಅದು ಪ್ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದೇ ರೀತಿ ಈ ವೃಂದಾವನ ಇದರಲ್ಲಿ ಹೇಗೆ ಅಂದ್ರೆ, ಒಮ್ಮೆ ಎಂತಾಯ್ತು ಅಂದ್ರೆ, ಕೃಷ್ಣ ರಾಸಲೀಲೆ ನೋಡಿ, ರಾಸಲೀಲೆ ಹೇಗೆ ಅಂದ್ರೆ, ಕೃಷ್ಣನ ಈ ರಾತ್ರಿ ಅಂದ್ರೆ ನಮ್ಮ ರಾತ್ರಿ ಅಲ್ಲ, ಈ ಬ್ರಹ್ಮನ ಒಂದು ಕಲ್ಪ ಎಷ್ಟು? ಹರೇ ಕೃಷ್ಣ ಮಾತಾಜಿ. ಬ್ರಹ್ಮನ ಒಂದು ಕಲ್ಪ ಎಷ್ಟು ಗೊತ್ತು ನಿಮ್ಗೆ? ಇಲ್ಲ ಗುರುಜಿ, ಸರಿ. ಎಸ್, ಆ ಬ್ರಹ್ಮನ ಒಂದು ಕಲ್ಪ 1000 ಯುಗ ಸೇರಿ ಬ್ರಹ್ಮನ ಒಂದು ಕಲ್ಪ ಅಂದ್ರೆ ಎಷ್ಟೋ 43 ಎಷ್ಟು ಬರ್ತದೆ, ಅದಕ್ಕೂ ಎಷ್ಟೋ ಇದು ಬರ್ತದೆ. ಹಾಗಾಗಿ ಅಷ್ಟು ಬ್ರಹ್ಮನ ದಿನ ಕಲ್ಪ, ಅಷ್ಟೇ ಬ್ರಹ್ಮನ ರಾತ್ರಿ. ಆ ಬ್ರಹ್ಮನ ರಾತ್ರಿ ಆಗುವಾಗ ಪೂರ್ತಿ ರಾತ್ರಿ ಅಂದ್ರೆ ಎಷ್ಟೋ ಕೋಟಿ ವರ್ಷ ಅವರ ರಾಸನೃತ್ಯ ಆಗ್ತದೆ. ರಾಸನೃತ್ಯ ಆಗುವಾಗ ಮತ್ತೆ ಅವ ಎಂಡ್ ಮಾಡ್ತಾನೆ. ಎಂಡ್ ಮಾಡಿದ ಕೂಡಲೇ ಕೃಷ್ಣ ಹೋಗ್ತಾನೆ. ಹೋದ ಕೂಡಲೇ ಇಮಿಡಿಯೇಟ್ ಎಂತ ಆಗ್ತದೆ, ನಾರಾಯಣ ಬರ್ತಾನೆ ಗೋಪಿಗರ ಎದುರು. ಗೋಪಿಗರು ಎಂತ ಮಾಡ್ತಾರೆ, ನಾರಾಯಣನಿಗೆ ಅಡ್ಡ ಬಿದ್ದು ಹೋಗ್ತಾರೆ. ಅವರಿಗೆ ಕೃಷ್ಣ ಬೇಕು. ಅದೇ ರೀತಿ ಈ ವೃಂದಾವನ ಪಾಶ್ರಮಲ್ಲಿ ಅವರಿಗೆಲ್ಲ ಈ ವಿಶ್ವರೂಪ ದರ್ಶನ ಎಲ್ಲ ಅವರು ಅದಕ್ಕೆ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಕೃಷ್ಣ ಬೇಕು. ಶುದ್ಧ ಭಕ್ತರಿಗೆ ಯಾರಿಗೂ ಎಲ್ಲರಿಗೂ ಕೃಷ್ಣ ಬೇಕು, ಈ ವಿಶ್ವರೂಪ ದರ್ಶನ ಬೇಡ. ಆದರೆ ಮಾಯಾವಾದಿ ನಿರಾಕಾರವಾದಿಗಳಿಗೆ ಈ ವಿಶ್ವರೂಪ ದರ್ಶನ ಬೇಕು. ಎಸ್, ಧನ್ಯವಾದ ಗುರುಜಿ. ಧನ್ಯವಾದ. ಎಸ್, ಶಶಿ ಅವರೇ. ಹರೇ ಕೃಷ್ಣ. ಹರೇ ಕೃಷ್ಣ.
ಪ್ರಭುಜಿ ಒಂದು ಸಲಹೆ ಅಷ್ಟೇ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಒಂದು ಸಲಹೆ ಅಂದ್ರೆ ಅದು ಶ್ಲೋಕವನ್ನು ಕೂಡ ಕನ್ನಡದಲ್ಲೇ ಬರೀತೀರಾ, ಇಂಗ್ಲಿಷ್ ಬಂದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ನನಗೆ ಯಾರಾದ್ರು ಬರೆಯೋರಿದ್ರೆ ನನಗೆ ಒಳ್ಳೆಯದು. ಯಾರಾದ್ರೂ ಇದ್ದೀರಾ ನೀವು ಸೇವೆ ಮಾಡುವವರು ಇದ್ರೆ? ಸೇವೆ ಮಾಡಬಹುದು ಗುರುಗಳೇ, ನಿಮಗೆ ಸೇವೆ ಮಾಡಕ್ ತುಂಬಾ ಅದೃಷ್ಟ ಬೇಕು. ಓಕೆ, ಅದು ಸೇವೆ ಮಾಡೋದಿದ್ರೆ ಎಲ್ಲವನ್ನು ಕನ್ನಡದಲ್ಲಿ ಬರೆಯೋದಾದ್ರೆ ಬರೆಯಿರಿ, ಅಂದ್ರೆ ನಿಮ್ಗೆ ಅದನ್ನು ಕೊಡುವ. ನಾವು ಪ್ರಯತ್ನ PDF ಪಡ್ತೀನಿ ಕಳಿಸಿ. ಗುರುಗಳೇ. ನಿಮ್ಗೆ ಆಗ್ತದ ಕನ್ನಡ ಇದು ಮಾಡ್ಲಿಕ್ಕೆ ಆಗ್ತದ? ನೋಡಿ, ಅದು ನಿಮ್ದು ಕನ್ನಡದ ಒಂದು ಇದಿದೆಯಲ್ಲ ಗುರುಗಳೇ, ಕನ್ನಡದ ಇದು ಗೀತಾ ಇದೆಯಲ್ಲ, ಗೀತಾ ಯಥಾಸಾರ, ಅದರಿಂದ ಕಾಪಿ ಪೇಸ್ಟ್ ಮಾಡಿದ್ರೆ ಆಗ್ಬೋದಾ? ಅದನ್ನ ಆಗ್ತದೆ. ಪ್ರಯತ್ನ ಮಾಡಿಕೊಡಿ, ನೆಕ್ಸ್ಟ್ ಇದಕ್ಕೆ ಮಾಡುವ. ನೋಡಿ, ನಾನು ಫಸ್ಟ್ ಆಫ್ ಆಲ್ ಹೇಳ್ತೇನೆ, ನಾನು ಒಂದು ವಿಷಯ ಅಂತಂದ್ರೆ, ನಾನು ಒಂದು 12 ವರ್ಷದಿಂದ ಕೃಷ್ಣ ಭಜನೆಯಲ್ಲಿದ್ದೇನೆ. ನಾನು ಈಗ ಮೊನ್ನೆ ಜೂನಲ್ಲಿ ನಮ್ಮ ಪ್ರೆಸಿಡೆಂಟ್ ಹೇಳಿದ್ರು ನೀನು ಕನ್ನಡದಲ್ಲಿ ಮಾಡು ಅಂತ. ನಾನು ಇಷ್ಟು ಕನ್ನಡ ಪುಸ್ತಕ ಮುಟ್ಲೇ ಇಲ್ಲ, ಅಂದ್ರೆ ಇಂಗ್ಲೀಷಲ್ಲಿ ಕಲ್ತದ್ದು. ಹಾಗಾಗಿ ಅವ್ರು ಹೇಳಿದಾಗೆ ನಾನು ಸ್ಟಾರ್ಟ್ ಮಾಡಿದ್ದು. ಫಸ್ಟಿಂಗ್ ನನಗೆ ಫಸ್ಟ್ ಬ್ಯಾಚ್ ಸ್ವಲ್ಪ ಕಷ್ಟ ಆಯಿತು, ಕನ್ನಡ ಅಂದರೆ ಮಾತಾಡದೆ ಅಂದರೆ ಓದೋದೆ. ಮತ್ತೆ ಈಗ ಇದಾಗಿದೆ. ಹಾಗಾಗಿ ನನಗೆ ಈ ಕನ್ನಡ ಮಾಡಲಿಕ್ಕೆ ತುಂಬ ಕಷ್ಟ. ಉಳಿದವ್ರ ಕೇಳಿದ್ದೇನೆ, ಯಾರು ಮಾಡಲಿಲ್ಲ. ಹಾಗಾಗಿ ನಾವು ಪ್ರಯತ್ನ ಪಡ್ತೇನೆ ಗುರುಗಳೇ, ಅವಕಾಶ ಕೊಡಿ. ಎಸ್, ಓಕೆ. ಮಾತಾಜಿ ಇವರ ನಂಬರ್ ತಗೊಳ್ಳಿ, ನೋಟ್ ಡೌನ್ ಮಾಡಿ. ಸರಿತಾ ಮಾತಾಜಿ? ಶಶಿ ಅವರು ಮಾಡಿ ಕೊಡ್ತಾರಂತೆ. ಎಸ್, ಈಗ ಸೇವ್ ಮಾಡುವವರಿದ್ರೆ ನಮಗೆ ಒಳ್ಳೇದಾಗ್ತದೆ. ಮುಂದಿನ ಬ್ಯಾಚ್ಗೆ ಮಾಡ್ಕೊಡ್ತೀನಿ ಗುರುಗಳೇ. ಈಗ ಆಗೋಯ್ತಲ್ಲ ಆಲ್ಮೋಸ್ಟ್. ಎಸ್, ಧನ್ಯವಾದ. ಸರಿ ಗುರು, ಧನ್ಯವಾದ. ಥ್ಯಾಂಕ್ ಯು. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಮೀನಾಕ್ಷಿ ಅವರೇ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಸ್, ಹೇಳಿ. ಸಂಜೆ ನಾವು ಧೃತರಾಷ್ಟ್ರರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ, ಆವಾಗ ಧೃತರಾಷ್ಟ್ರಗೂ ಗೊತ್ತಾಯ್ತಲ್ಲ ಇವನು ಕೃಷ್ಣ ದೇವರು ಪರಮಾತ್ಮ ಅಂತ. ಅವಾಗಾದ್ರೂ ಅವ್ರು ಕೌರವರಿಗೆ ಹೇಳ್ಬೋದಿತ್ತು, ಸ್ಟಾಪ್ ಮಾಡಿ ಇದ್ದಾನ, ಬೇಡ ಇನ್ಮೇಲೆ ಮಾಡ್ಬೇಡಿ ಅದನ್ನ. ಯಾಕೆ? ವೆರಿ ಗುಡ್ ಸಜೆಷನ್. ಅಂದ್ರೆ ನಿಮ್ಮ ಈ ಕಾಳಜಿ ಆಗ್ಬೋದು, ಒಳ್ಳೆಯದು. ಆದ್ರೆ ಎಂತ ನೋಡಿ, ಈ ತಮಗುಣದವರಿಗೆ ಪ್ರಭುಪಾದರು ಹೇಳ್ತಾರೆ, ನೀವು ಎಷ್ಟು ಹೇಳಿದ್ರು ಕೂಡ ಬಂಡೆಗಳಿಗೆ ನೀರು ಸುರಿದ ಹಾಗೆ. ಈ ತಮಗುಣದಲ್ಲಿ ಯಾರಿದ್ದಾನೆ ಅವನಿಗೆ ನೀವು ಎಷ್ಟು ಹೇಳಿದ್ರು ಕೂಡ, ಈ ಬಂಡೆಕಲ್ಲಿಗೆ ನೀರಾಗಿದೆ ಅಂತ ಆಗ್ತದೆ, ಉಳಿದದ ಅದರಲ್ಲಿ ಬಂಡೆಕಲ್ಲಲ್ಲಿ? ಅವ ಕೇಳುವ ಸ್ಥಿತಿಯಲ್ಲಿ ಧೃತರಾಷ್ಟ್ರ ಅವ ಟೋಟಲಿ ಹುಚ್ಚನಾಗಿದ್ದಾನೆ. ಅಂದ್ರೆ ಆ ಒಂದು ಮೋಹ. ನಾನು ನನ್ನ ಮಕ್ಕಳು, ಪ್ರಭುಪಾದರು ಹೇಳ್ತಾರೆ, ಈ ದ್ವಾಪರ ಯುಗದಲ್ಲಿ ಒಂದು ಧೃತರಾಷ್ಟ್ರ ಇದ್ದ, ಈಗ ಎಲ್ಲ ಮನೆಯಲ್ಲಿ ಒಂದೊಂದು ಧೃತರಾಷ್ಟ್ರ ಇದ್ದಾರೆ ಅಂತ ಪ್ರಭುಪಾದರು ಹೇಳ್ತಾರೆ. ನಾನು, ನನ್ನವರು, ಇದು ನನ್ನ ಮನೆ, ಇದು ನನ್ನ ಜಾಗ, ಇದೆಲ್ಲ ನಮ್ಮ ಮೋಹವೇ. ಹಾಗಾಗಿ ದೇವ್ರೇ ಈಗ ಧರ್ಮ ಅಂತ ಹೋರಾಡ್ತಿರುವಾಗ ನಾವ್ಯಾಕ ಧರ್ಮದಲ್ಲಿ ಹೋಗ್ಬೇಕು ಅಂತ ಹೇಳಿ ಬುದ್ಧಿ ಹೇಳ್ಬೋದಿತ್ತಲ್ಲ ಗುರುಜಿ, ಮಕ್ಳಿಗೆ ಹೋಗ್ಲಿ ಬಿಡು, ವಿಷಯ ಗೊತ್ತಾಯ್ತಲ್ಲ ಅಂತ. ನಿಮ್ಗೆ ಅರ್ಥ ಆಗುದಿಲ್ಲ ಏನ ಬುದ್ಧಿ? ನಾನು ಅದೇ ಹೇಳುದು, ಬಂಡೆಗಳಿಗೆ ನೀರು ಹಾಕಿದ್ರೆ ನೀರು ಉಳಿತದ? ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಅವ ಪ್ರಯೋಜನ ಇಲ್ಲ. ತಮಗುಣದವರು ಹಾಗೆ. ತಮಗುಣದವರು ನೀವು ಎಷ್ಟು ಹೇಳಿದ್ರು ಕೂಡ ಅವರು ಕೇಳುವುದಿಲ್ಲ, ಹಠ ಮಾಡ್ತಾರೆ. ಗೊತ್ತಾಯ್ತಾ? ಈಗ ಹೇಗಂದ್ರೆ, ನಿಮ್ಮ ಸಂಬಂಧದಲ್ಲಿ ಯಾರಾದ್ರೂ ಕುಡಿಯುವವರು ಇದ್ದಾರಾ? ಇಲ್ಲ ಗುರುಜಿ, ಅಲ್ಲ, ಯಾರಿಲ್ವಾ ಕುಡಿಯುವವರು? ಇಲ್ಲ ಗುರುಜಿ. ಆಗ್ಬೋದು, ನೀವು ಒಳ್ಳೆಯ ಅಂದ್ರೆ ನೀವು ಅದೃಷ್ಟವಂತರು. ಆದ್ರೆ ಕೆಲವರು ಕುಡಿಯೋರು ಇದ್ದಾರೆ, ಕುಡಿಯೋರಿಗೆ ನೀವು ಹೇಳಿ ಕುಡಿಬೇಡಿ ಅಂತ, ಅವರು ಕೇಳುವುದಿಲ್ಲ. ಅವರಿಗೆ ಒಂದೇ ಕೆಲಸ ಕುಡಿಯೋದು. ಅದೇ ರೀತಿ ತಮಗುಣದವನಿಗೆ ನೀವು ಎಷ್ಟೇ ಹೇಳಿ ಕೂಡ, ಅದು ನೋಡಿದಾನೆ, ಅದು ಹೇಳಿದ್ರು ಕೂಡ ಅವನ ಡಿಸಿಷನ್ ಅವ ಚೇಂಜ್ ಮಾಡುದಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಗುರುಜಿ, ಹೇಳಿ. ಎಲ್ಲಾರನು ನಾವು ಆತ್ಮಭಾವದಿಂದ ನೋಡ್ಬೇಕು, ಬಾಡಿ ಕಾನ್ಶಿಯಸ್ ಇಲ್ಲಿ ಇರಬಾರ್ದು ನಾವು ಅಂತ ಹೇಳ್ತಾರಲ್ಲ. ಈಗ ನಾವು ಆತ್ಮನ್ ನೋಡೇ ಇಲ್ಲ, ನಾವು ಆತ್ಮ ಭಾವನ ಹೇಗ್ ಇಮ್ಯಾಜಿನ್ ಮಾಡ್ಕೊಂಡು ನಾವು ಜನಗಳನ್ನ ಆತ್ಮದಲ್ಲಿ ಇಮ್ಯಾಜಿನ್ ಮಾಡ್ಲಿಕ್ಕಿಲ್ಲ ನಾವು. ಅಂದ್ರೆ ಈ ಯಾರು ನೋಡಿದ್ದಾರೆ ಅವರ ಪಥದಲ್ಲಿ ಹೋಗ್ಬೇಕು ನಾವು. ಆತ್ಮನ್ ಯಾರು ನೋಡಿದ್ದಾರೆ ಅವರು ಅವರ ಪಥದಲ್ಲಿ. ಈ ಭಾಗವತಮಲ್ಲಿ ಭಗವದ್ಗೀತೆಲ್ಲ ಭಾಗವತಮಲ್ಲಿ ಶುದ್ಧ ಭಕ್ತರಿದ್ದಾರೆ, ಯಾರು ನೋಡಿದ್ದಾರೆ, ನಾವು ಅವರ ಮಾರ್ಗದಲ್ಲಿ ಹೋಗ್ಬೇಕು. ಈಗ ಹೇಗಂದ್ರೆ, ಒಬ್ಬ ಕುರುಡ ಇದ್ದಾನೆ, ಕುರುಡನಿಗೆ ರೋಡ್ ಕ್ರಾಸ್ ಮಾಡ್ಬೇಕು. ಅವ ಇನ್ನೊಬ್ಬನ ಕುರುಡನನ್ನು ಹಿಡ್ಕೊಂಡ್ರೆ ಆಗ್ತದ? ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಆಗ್ತದ ಅವನಿಗೆ? ಇಲ್ಲ. ಯಾರಿಗೆ ಕಣ್ಣುಂಟು ಅವನನ್ನು ಹಿಡ್ಕೊಂಡ್ರೆ ಅವನಿಗೆ ರೋಡ್ ಕ್ರಾಸ್ ಮಾಡ್ಬೋದು.
ಅದೇ ರೀತಿ ನಾವೀಗ ಆತ್ಮವನ್ನು ನೋಡಲಿಲ್ಲ, ಯಾರು ಆತ್ಮ ನೋಡಿದ್ದಾರೆ ನಾವು ಅವರ ಮಾರ್ಗದಲ್ಲಿ ಹೋಗ್ಬೇಕು. ಪ್ರಭುಪಾದ ಹೇಳ್ತಾರೆ, ಎಲ್ಲಾರನು ನಾವು ಆತ್ಮದ ರೂಪದಲ್ಲಿ ನೋಡ್ಬೇಕಂದ್ರೆ ನಾವು ಏನ್ ಪ್ರಾಕ್ಟೀಸ್ ನೋಡಿ ಎಲ್ಲರನ್ನು ನೀವು ಹೇಗೆ ಅಂದ್ರೆ ಫಸ್ಟಿಗೆ ನೀವು ಆತ್ಮಕ್ಕೆ ಅದು ಪ್ರೊಸೆಸ್ ಉಂಟು, ಆ ಪ್ರೊಸೆಸ್ ಅನ್ನು ನೀವು ಅಪ್ಲೈ ಮಾಡಿ, ಜಪ ಮಾಡಿ, ಕೀರ್ತನೆ ಮಾಡಿ, ಓದಿ, ಮತ್ತೆ ನಿಮಗೆ ನೋಡ್ಲಿಕ್ಕೆ ಆಗ್ತದೆ. ನೀವು ಪ್ರೊಸೆಸ್ ಅನ್ನು ಅಪ್ಲೈ ಮಾಡದೆ ಈಗ ಹೇಗಂದ್ರೆ ಒಂದು MBBS ಎಂಟ್ರಿ ಆಗ್ತಾನೆ ಎಕ್ಸಾಮ್ಗೆ, ಸಾರಿ ಈ ಕಾಲೇಜಿಗೆ ಎಂಟ್ರಿ ಆಗ್ತದೆ. ಎಂಟ್ರಿ ಆದ್ಮೇಲೆ ಅವ ಮನೇಲಿ ಇದ್ದು ಕಾಲೇಜಿಗೆ ಹೋಗದೆ ಅವನಿಗೆ ಕಲೀಲಿಕ್ಕೆ ಆಗ್ತದ? ಇಲ್ಲ, ಸಾಧ್ಯ ಚಾನ್ಸೇ ಇಲ್ಲ. ಅದೇ ರೀತಿ ನಾವು ಪ್ರೊಸೆಸ್ ಅನ್ನು ಅಪ್ಲೈ ಮಾಡ್ಬೇಕು. ಥ್ಯಾಂಕ್ ಯು ಗೆರ್. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ಸನ್ಮತಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಗುರೂಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಗುರೂಜಿ, ಮಹಾಭಾರತದಲ್ಲಿ ಎಷ್ಟೊಂದು ಕೃಷ್ಣನ ಅದ್ಭುತ ಕಥೆಗಳನ್ನು ಕೇಳ್ತೀವಿ. ಅದರಲ್ಲಿ ಜರಾಸಂಧನನ್ನು ಅಥವಾ ಕಾಲಾಂತಕ ಅಸುರನನ್ನು ಎಲ್ಲ ಬೇರೆ ಬೇರೆ ರೀತಿಯಾಗಿ ಅವನು ಅಂತ್ಯ ಮಾಡ್ತಾನೆ ಕೃಷ್ಣನು. ಸೊ ಇದೇ ತರ ಈ ಯುದ್ಧ ಆಗದೆ ಆ ತರ ಬೇರೆ ಏನಾದ್ರೂ ಲೀಲೆಯಿಂದ ಕೊನೆ ಮಾಡ್ಬೋದಿತ್ತಲ್ಲ ಕೃಷ್ಣ? ನೋಡಿ, ಇದೆಲ್ಲ ನಮ್ಮ ಇಮ್ಯಾಜಿನೇಷನ್, ನಮ್ಮ ಪ್ರಕಾರ. ಕೃಷ್ಣ ಯಾಕೆ ನಮ್ಮ ಪ್ರಕಾರ ಹೋಗ್ಬೇಕು? ಕೃಷ್ಣ ಯಾಕೆ ನಮ್ಮ ಪ್ರಕಾರ ಹೋಗ್ಬೇಕು? ಈಗ ನಾವು ಅಷ್ಟೊಂದು ಸೈನಿಕರು ಅಷ್ಟೊಂದು ನಾಶ ಆಗುವುದನ್ನೆಲ್ಲ ತಡಿಬಹುದಿತ್ತಲ್ವಾ? ನೋಡಿ, ಅಷ್ಟೊಂದು ನಾಶ ಆದ್ರೂ ಕೂಡ ನೀವು ತಿಳಿಬೇಕು, ಅವರ ಸೈನಿಕರು ಕೃಷ್ಣನೆದು ಸತ್ತ ಕಾರಣ ಅವ್ರಿಗೆ ಏನು ಲಾಸ್ ಇಲ್ಲ. ಅಲ್ಟಿಮೇಟ್ ಅಂತ ನಾವು ನಮ್ಮ ಗುರಿ ಅಂತ ಹೇಳಿ, ಈಗ ನಮ್ಮ ಜೀವನದ ಗುರಿ ಅಂತ ಕೃಷ್ಣನನ್ನು ಸೇರುವುದು. ಕೃಷ್ಣನ ಸೇರುವುದಲ್ಲ, ದಯವಿಟ್ಟು ನೋಡಿ, ಇದು ಮಾಯವಾದಿ, ನಿರಾಕಾರವಾದಿ. ಕೃಷ್ಣನ ಸೇರುವುದಲ್ಲ, ಇದು ಸಾಯುಜ, ಇದು ಮಾಯಾವಾದಿಗಳ ಇದು ತುಂಬಾ ಡೇಂಜರಸ್. ಯಾಕಂದ್ರೆ ಅದಕ್ಕೆ ನೋಡಿ, ಇವರು ಮಾಯಾವಾದಿಗಳು ಅಲ್ಲಲ್ಲಿ ಬೀಜ ಬಿತ್ತಿದ್ದಾರೆ ಕೃಷ್ಣನ ಸೇರುವುದಲ್ಲ, ಕೃಷ್ಣನ ಸೇವೆ ಮಾಡುವಂಥದ್ದು ಫೈನಲ್ ಗೋಲೋಕ ಹೋಗಿ, ಗೊತ್ತಾಯ್ತಾ? ಹಾಗಾಗಿ ಅವರೆಲ್ಲ ಕೃಷ್ಣದು ಸತ್ರೆ ಅವ್ರು ವಾಪಸ್ ಹೋಗ್ತಾರೆ ಅಲ್ಲಿಗೆ. ಗೊತ್ತಾಯ್ತು ನಿಮ್ಗೆ? ಇಲ್ಲ, ಇನ್ನೊಂದ್ಸಲ ಹೇಳಿ. ನೋಡಿ, ನಮ್ಮ ಜೀವನದ ಗುರಿ ಅಂತ ಗೋಲೋಕಕ್ಕೆ ಹೋಗುವಂಥದ್ದು. ಕೃಷ್ಣಲ್ಲಿ ಹೇಳ್ತಾನೆ, ಕೃಷ್ಣನ ಎದುರು ನೋಡ್ತಾ ಸತ್ರೆ ಅವರು. ಈಗ ನಿಮಗೆ ಹೇಳಿದ್ದೇನೆ, ಭೀಷ್ಮ ಪಿತಾಮಹ ಸಾಯುವಾಗ ಅಂತ್ಯಕಾಲೇಚ ಭೀಷ್ಮ ಪಿತಾಮಹ ಕೃಷ್ಣನ್ ನೋಡಿ ಸತ್ರು, ಗೋಲೋಕಕ್ಕೆ ಹೋದ್ರು. ಅವರೆಲ್ಲ ಕೃಷ್ಣನ್ ನೋಡಿದ್ರೆ ಅವ್ರು ವಾಪಸ್ ಗೋಲೋಕ ಹೋಗ್ತಾರೆ. ಎಂತ ಲಾಸ್ ಉಂಟು ಅವರಿಗೆ? ನಮ್ಮ ಫೈನಲ್ ಗೋಲೋಕ ಹೋಗುದು. ಅಲ್ಲಿ ಕೃಷ್ಣದ ಸತ್ರೆ ಎಂತ ಲಾಸ್ ಉಂಟು ಅವರಿಗೆ? ಗೊತ್ತಾಯ್ತು ನಿಮ್ಗೆ ಮಾತಾಜಿ? ಇದಕ್ಕೆ ನಾವು ಎಂತ ಅಂದ್ರೆ ನೋಡಿ, ಅದಕ್ಕೆ ಹೇಳುದು, ಅಲ್ಲಿ ಈ ಒಂದು ಶ್ಲೋಕದಲ್ಲಿ ನೋಡಿ, ದಯವಿಟ್ಟು ಇದನ್ನು ಸರಿಯಾಗಿ ಈ ಶ್ಲೋಕ ತುಂಬಾ ಅಂದ್ರೆ ಗಡಿ ಓದಿ, ಒಂದು 10-15 ಸತಿ ಓದಿ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತೆ ಹೂವಾತ್ಮಕ, ನಮ್ದೀಗ ಹೂವಾತ್ಮಕ ಚಿಂತನೆ, ಇದರಿಂದ ನಾವು ಮುಕ್ತರಾಗ್ಬೇಕು. ಕೃಷ್ಣ ಹೇಳುದು ಪರಿಶುದ್ಧ ಭಕ್ತಿ ಸೇವೆ ತೊಡಗಬೇಕು, ಮತ್ತೆ ನನಗಾಗಿ ಕರ್ಮವನ್ನು ಮಾಡಬೇಕು, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯಾನೆ ಮಾಡಬೇಕು, ಮತ್ತೆ ಎಲ್ಲಾ ಜೀವಿಗಳ ಮಿತ್ರ. ಇದನ್ನು ಮಾಡಿದ ಮೇಲೆ ಕೃಷ್ಣ ನಮ್ಗೆ ಎಲ್ಲ ತಿಳಿಸಿಕೊಡ್ತಾನೆ. ಇಲ್ಲದೆ ನಮ್ದು ಈಗ ಹೂವಾತ್ಮಕ ಚಿಂತನೆ, ನನ್ನ ಪ್ರಕಾರ ಹೀಗೆ. ಎಸ್, ಕೃಷ್ಣ ಯಾಕೆ ಇದನ್ನು ಮಾಡಬಾರ್ದಿತ್ತು? ಕೃಷ್ಣ ಯಾಕೆ ಮಾಡಬೇಕು? ಕೃಷ್ಣ ಈಗ ನಾವು ಶುದ್ಧ ಭಕ್ತರಾದ್ರೆ ಮತ್ತೆ ನಮ್ಮನ್ನು ಕನ್ಸಿಡರ್ ಮಾಡ್ತಾನೆ. ಇಲ್ಲದ್ರೆ ಈಗ ನೋಡಿ ಎಕ್ಸಾಂಪಲ್, ಈಗ ನಮ್ದು ಈಗ ಒಂದು ಟೆಂಪಲ್ ಪ್ರಾಜೆಕ್ಟ್ ಬಂದಿದೆ, ಒಂದು ಜಾಗವನ್ನು ಸಿಕ್ಕಿದೆ, ಜಾಗ ಈಗ ಪರ್ಚೇಸ್ ಮಾಡಿದ್ದೇವೆ. ಈಗ ನಾವು ಟೆಂಪಲ್ ಸದ್ಯದಲ್ಲೇ ಆಗ್ತದೆ. ಈಗ ನಾನು ಕೃಷ್ಣ ಪ್ರಜ್ಞೆ ಇಲ್ಲ, ನಾನು ಹೋಗಿ ನಮ್ಮ ಪ್ರೆಸಿಡೆಂಟಿಗೆ ಸಜೆಷನ್ ಕೊಟ್ಟರೆ ಅವ್ರು ಯಾಕೆ ತಗೊಳ್ತಾರೆ? ಅವ್ರು ಹೇಳ್ತಾರೆ, ಕೇಳ್ತಾರೆ, ಬಿಡ್ತಾರೆ. ಈಗ ನಾನು ಕೃಷ್ಣ ಪ್ರಜ್ಞೆ ಇದ್ದೇನೆ, ನಾನು ಅವ್ರಿಗೆ ಸೇವೆ ಮಾಡ್ತಾ ಇದ್ದೇನೆ, ಈಗ ನನ್ನ ಸಜೆಷನ್ ತಗೊಳ್ತಾರೆ. ಅದೇ ರೀತಿ ಕೃಷ್ಣ ಕೂಡ ನೀವು ಭಕ್ತರಾದ್ರೆ ಮತ್ತೆ ನಿಮ್ಮ ಸಜೆಷನ್ ತಗೊಳ್ತಾರೆ. ಇಲ್ಲದ್ರೆ ಕೃಷ್ಣ ಯಾಕೆ ತಗೊಳ್ಬೇಕು? ಗೊತ್ತಾಯ್ತಾ ಮಾತಾಜಿ? ಅಂದ್ರೆ ನಿಮ್ಗೆ ಆನ್ಸರ್ ಸಿಕ್ತಾ? ಸಿಕ್ತು ಗುರುಜಿ. ಆಮೇಲೆ ಇನ್ನೊಂದು ಅಧ್ಯಾಯ 5ರಲ್ಲಿ ನೀವು ಋಷಭ ಮಹಾಪ್ರಭು ಬಗ್ಗೆ ಹೇಳ್ತೀನಿ ಅಂದಿದ್ರಿ, ಅದು ಒಂದ್ ಸ್ವಲ್ಪ ಹೇಳ್ತೀರಾ? ಋಷಭ ಮಹಾಪ್ರಭು, ಅದು ಭರತನ ತಂದೆ, ಉಲ್ಲೇಖ ಬಂದಿದೆ. ಋಷಭದೇವ ಅವ ಕೂಡ ಒಂದು ಇನ್ಕಾರ್ನೇಷನ್. ಯಾಕಂದ್ರೆ ಋಷಭದೇವನಿಗೆ 100 ಮಕ್ಕಳಿದ್ರು, ಅದರಲ್ಲಿ ಒಂದು ಭರತ್ ಮಹಾರಾಜ್, 9 ನವಯೋಗೇಂದ್ರಾಸ್. ಹಾಗಾಗಿ ಋಷಭದೇವನ ಟೀಚಿಂಗ್ ತುಂಬಾ ಪವರ್ಫುಲ್. ಅದನ್ನು ನೀವು
ಋಷಭದೇವನ ಈ ಎಂತ ಹೇಳೋದು ಸ್ತುತಿ, ಇದನ್ನು ಅವರು ಅಂದ್ರೆ ಪವರ್ಫುಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಒಂದು ನಿಮಗೆ ಹೇಳಿದಾಗ ಒಂದು ಶ್ಲೋಕ ಬೇಕು ಹೇಳ್ತೇನೆ. ಋಷಭದೇವ ಟೀಚಿಂಗ್, ಒಂದು ನಿಮಿಷ. ನೂನಂ ಪ್ರಮತ್ತ ಕೃತೆ ವಿಕರ್ಮ ಯದ್ ಇಂದ್ರಿಯ ಪ್ರೀತಿ ಆಪನೋತಿ ನ ಸಾಧು ಮನ್ಯೇಯತ ಆತ್ಮನೋ ಅಯಂ ಅಸನ್ ಅಪಿಕ್ಲೇಶದ ಆಶದೇಹ. ಇದರ ಅರ್ಥ ಎಂತಂದ್ರೆ, ನಾನು ಇಂಗ್ಲಿಷಲ್ಲಿ ಹೇಳ್ತೇನೆ ಮತ್ತೆ ನಿಮಗೆ ಕನ್ನಡ ಹೇಳ್ತೇನೆ. ವೆನ್ ಎ ಪರ್ಸನ್ ಕನ್ಸಿಡರ್ ಸೆನ್ಸ್ ಗ್ರಾಟಿಫಿಕೇಶನ್ ದ ಏಮ್ ಆಫ್ ಲೈಫ್, ಅಂದ್ರೆ ನಮ್ಮ ಇಂದ್ರಿಯ ಸುಖ ನಮ್ಮ ಜೀವನದ ಗುರಿ. ಈಗ ಆಕ್ಚುಲಿ ಗುರಿ ನಮ್ದು, ನಾವು ಕೃಷ್ಣನ ಇಂದ್ರಿಯನ್ನು ಪ್ಲೀಸ್ ಮಾಡ್ಲಿಕ್ಕೆ, ಆದ್ರೆ ನಮ್ಮ ಗುರಿ ಇಂದ್ರಿಯ ಸುಖ. ಈ ಸರ್ಟನ್ಲಿ ಬಿಕಮ್ಸ್ ಮ್ಯಾಡ್, ಅವು ಹುಚ್ಚನಾಗ್ತಾನೆ. ಎಲ್ಲಿ ಆಗ್ತಾನೆ? ಆಫ್ಟರ್ ಮೆಟೀರಿಯಲಿಸ್ಟಿಕ್ ಲಿವಿಂಗ್ ಅಂಡ್ ಎಂಗೇಜಿಂಗ್ ಇನ್ ಆಲ್ ಕೈಂಡ್ಸ್ ಆಫ್ ಸಿಂಪಲ್ ಆಕ್ಟಿವಿಟಿ. ಅವು ಟೋಟಲಿ ಹುಚ್ಚನಾಗ್ತಾನೆ. ಯಾವುದಕ್ಕೆ? ಈ ಇಂದ್ರಿಯ ಸುಖದಿಂದ. He does not know that due to his past misdeeds he has already received a body. ಇದು ಇಂಥ ದೇಹ ನಮ್ಗೆ ಆಲ್ರೆಡಿ ಸಿಕ್ಕಿದೆ. which although is temporary. ಇದು ದೇಹ ಶಾಶ್ವತ ಅಲ್ಲ, ಇದು ಅಶಾಶ್ವತ. ನಮ್ಮ ಟೈಮ್ ಆದ್ಗಳು ನಾವು ಈ ದೇಹವನ್ನು ಬಿಡ್ಬೇಕು. ಮತ್ತೆ ಇದೆಂತಂದ್ರೆ ಎಲ್ಲದಕ್ಕೂ ತೊಂದರೆಗೆ ಇದೇ ಕಾರಣ. ಯಾವ್ದು? ನಮ್ಮ ಇಂದ್ರಿಯ ಸುಖ. ಮತ್ತೆಂತ ಹೇಳ್ತಾರೆ ಅಂದ್ರೆ, ನಾವು ಈ ದೇಹವನ್ನು ತಗೊಳ್ಬಾರ್ದಿತ್ತಂತೆ, ಅದು ನಾವು ಹೇಗೂ ತಗೊಂಡಿದ್ದೇವೆ. ಆದ್ರೆ ಇದನ್ನು ನಾವು ಯಾಕೆ ತಗೊಂಡಿದ್ದೇವೆ? ಈಗ ನಾವು ಇಂದ್ರಿಯ ಸುಖಕ್ಕೆ ತಗೊಂಡಿದ್ದೇವೆ. ಹಾಗಾಗಿ ಲಾಸ್ಟ್ಗೆ ಇವರು ಹೇಳುದು ನಮ್ಮ ಋಷಭದೇವ, therefore I think it not be befitting an intelligent man to involve himself again in the activities of sense gratification by which he perpetually gets material bodies one after another. ಅಂದ್ರೆ ಇದನ್ನು ನಾವು ತುಂಬಾ ಮಾಡಿದ್ದೇವೆ, ಪುನಃ ಚರ್ವ ನಾವು. ಇನ್ನು ನಾವು ಈ ದೇಹವನ್ನು, ಭೌತಿಕ ದೇಹವನ್ನು ಪಡಿಬಾರ್ದಂತೆ. ಪಡೆದ ಮೇಲೆ ಇದನ್ನು ಕೃಷ್ಣನಿಗೆ ಸೇವೆ ಮಾಡ್ಬೇಕು, ಇಂದ್ರಿಯ ಸುಖಕ್ಕೆಲ್ಲ. ಹಾಗಾಗಿ ಅವರ ಎಂತ ಹೇಳುದು ಟೀಚಿಂಗ್ ಕೂಡ ತುಂಬಾ ಪವರ್ಫುಲ್. ಈಗ ಒಂದು ಹೇಳಿದೆ, ಇಂಥದ್ದು ತುಂಬಾ ಉಂಟು ಶ್ಲೋಕ ಋಷಭದೇವಂದು. ಅವನ ಮಕ್ಕಳಿಗೆ ಹೇಳುವಂಥದ್ದು ನೋಡಿ. ಪ್ರಭುಪಾದ ಹೇಳ್ತಾರೆ, ನಮ್ಮ ಮಕ್ಕಳನ್ನು ಹುಟ್ಟಿದ ಮೇಲೆ ಋಷಭದೇವನ ತರ ಇರ್ಬೇಕು. 100 ಮಕ್ಕಳಿಗೆ ಕೂಡ ಇದು ಇನ್ಸ್ಟ್ರಕ್ಷನ್, ನೀವು ಇಂದ್ರಿಯ ಸುಖ ಮಾಡಬೇಡಿ ಅಂತ ಪ್ರಭುಪಾದ ಹೇಳ್ತಾರೆ. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಪ್ರಭುಪಾದ ಗುರು, ಅವರು ನೈಷ್ಠಿಕ ಬ್ರಹ್ಮಚಾರಿ. ನಾನು ಮದುವೆ ಆಗಲಿಕ್ಕೆ ಸಿದ್ಧ, 100 ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಸಿದ್ಧ, ಆದ್ರೆ ಅವರು ಕೃಷ್ಣ ಪ್ರಜ್ಞೆ ಆಗ್ತಾರೆ ಅಂತ ನನಗೆ ಗ್ಯಾರಂಟಿ ಇಲ್ಲ, ಹಾಗಾಗಿ ನಾನು ಮದುವೆ ಆಗುದಿಲ್ಲ. ಹಾಗಾಗಿ ತುಂಬಾ ಪವರ್ಫುಲ್ ಉಂಟು ಋಷಭದೇವನ ಪ್ರೀಚಿಂಗ್. ಅದು 5ನೇ ಸ್ಕಂದದಲ್ಲಿ ಉಂಟು ಭಾಗವತದಲ್ಲಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಎಸ್ ಸಂತೋಷ್ ಬಾಬು. ಹರೇ ನಮಸ್ಕಾರ ಗುರುಗಳೇ. ನಮಸ್ತೆ. ನಮಸ್ತೆ. ಈ ವೆಂಕಟೇಶ್ವರ ಸ್ವಾಮಿಗಳ ಅವತಾರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತಿರುಪತಿ. ಹೌದು, ಅದು ಕೊನೆಯ ಕಲಿಯುಗ ಅವತಾರ ಅಲ್ಲ? ಅಲ್ಲ, ಈ ಕಲಿಯುಗ ಅವತಾರ ಅಲ್ಲ, ಅದು ಕಲಿಯುಗದ ಒಂದು ಅದು ಬೇರೆ ಇನ್ಸ್ಟೆನ್ಸ್. ಎಂತ ಅಂದ್ರೆ, ಈಗ ನಂಗೆ ಮರ್ತೋಗಿದೆ ಅದು. ವಿಷ್ಣುವ ಒಂದು ಅವತಾರ ಅಲ್ಲ, ಕೃಷ್ಣನ ಅವತಾರ ಅಲ್ಲ, ಅವತಾರವೇ. ಅದಕ್ಕೆ ತುಂಬಾ ಇದುಂಟು ಸರ್. ಅದು ಈಗ ನಾನು ನಿಮ್ಗೆ ನೋಡಿ ಹೇಳ್ತೇನೆ ನಿಮ್ಗೆ. ಸರಿ. ಎಸ್, ಮೀನಾಕ್ಷಿ. ಹರೇ ಕೃಷ್ಣ. ಅದೇ ಗುರುಜಿ, ನಾನು ಟೈಪ್ ಮಾಡ್ತಾ ಇದ್ದೆ. ಸಂಜಯ್ಗೆ ಆ ವಿಶ್ವರೂಪ ನೋಡಕ್ಕೆ ಕೃಷ್ಣ ಅವರು ಅರ್ಜುನ್ ಅವರಿಗೆ ಕೊಟ್ರು, ಸ್ಪೆಷಲ್ ಐ ಕೊಟ್ರು ಅವ್ರಿಗೆ ವಿಶ್ವರೂಪ ನೋಡಕ್ಕೆ. ಸಂಜಯ್ ಅವರಿಗೆ ಮೊದ್ಲೇ ಇತ್ತ ಅಥವಾ ವೇದವ್ಯಾಸರೇ ಕೊಟ್ಟಿದ್ರು ಅವರಿಗೆ? ದಿವ್ಯ ದೃಷ್ಟಿ ಕೊಟ್ಟಿದ್ರು ವೇದವ್ಯಾಸರು. ದಿವ್ಯ ದೃಷ್ಟಿ ಅಂದ್ರೆ ದೂರದಿದ್ ಗೊತ್ತಾಗ್ತಿತ್ತು, ಬಟ್ ಈ ಸ್ಪೆಷಲ್ ವಿಶ್ವರೂಪ ನೋಡಕ್ಕೆ ಅಂತಾನೆ ಅರ್ಜುನ್ ಅವ್ರಿಗೆ ಕೊಟ್ರಲ್ಲ ಐಸ್, ಅದು ಸೇಮ್ ಇತ್ತ ಗುರುಜಿ? ನೋಡಿ, ಹೇಗೆಂದ್ರೆ ವೇದವ್ಯಾಸರು ಬೇರೆ ಏನಲ್ಲ, ವೇದವ್ಯಾಸರು ಕೂಡ ಸತ್ಯಾವೇಶ ಅವತಾರ. ಆ ವೇದವ್ಯಾಸ ಕೃಪೆಯಿಂದ ಅವನಿಗೆಲ್ಲ ಕಂಡಿದ್ದು. ಹಾಗಾಗಿ ನಾವು ಯಾವಾಗ್ಲೂ ಆ ಭಕ್ತರ ಈಗ ಹೇಗಂದ್ರೆ ಸಂಜಯ ವೇದವ್ಯಾಸರ ಶಿಷ್ಯ, ಹಾಗಾಗಿ ಅವನ ಸರೆಂಡರ್ ಭಾವ ಅಷ್ಟುಂಟು, ಹಾಗಾಗಿ ಅವನಿಗೆ ಕಂಡಿದ್ದು. ಗೊತ್ತಾದ? ಧೃತರಾಷ್ಟ್ರವರು ಅದೃಷ್ಟವಂತರೇ ಇದ್ರು, ಯಾಕಂದ್ರೆ ಅವರೆಲ್ಲ ಕೇಳಿಸ್ಕೊಂತಾ ಇದ್ರು, ಆದ್ರೂ ಅವ್ರಿಗೆ ಬುದ್ಧಿ ಬರ್ಲಿಲ್ಲ.
ನೋಡಿ ಇದಕ್ಕೆ ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಒಬ್ಬ ಕೃಷ್ಣ ಪ್ರಜ್ಞೆಯ ಸರೌಂಡಿಂಗ್ ಇದ್ದು ಅದು ಅವ ಜೀವನದಲ್ಲಿ ಅಳವಡಿಸಿದ್ರೆ ಅವ ಅದೃಷ್ಟ ಅಲ್ಲ ಅಂತೆ, ಅವ ದೊಡ್ಡ ಮೂರ್ಖ ಅಂತೆ. ಹೇಗೆಂದ್ರೆ ಇವನಿಗೆ ಅಂತ ಒಂದು ಚಾನ್ಸ್ ಇತ್ತು, ಸಂಜೆ ಕೂಡ ಶುದ್ಧ ಭಕ್ತ, ಅವನ ಹತ್ರ ಕೇಳುವಂತ ಚಾನ್ಸ್ ಇತ್ತು, ಆದ್ರೂ ಕೂಡ ಅವ ಅದನ್ನು ಸರಿಯಾಗಿ ಯೂಸ್ ಮಾಡಲಿಲ್ಲ. ಹಾಗಾಗಿ ಅವ ಅದೃಷ್ಟವಂತ ಅಲ್ಲ. ಅದೃಷ್ಟವಂತ ಅಂದ್ರೆ ಅದನ್ನು ಯೂಸ್ ಮಾಡಬೇಕು. ವೆನ್ ಯು ಗೆಟ್ ದ ಆಪರ್ಚುನಿಟಿ, ನಾವೆಂತ ಮಾಡಬೇಕು, ಅದನ್ನು ಪ್ರಭುಪಾದ ಹೇಳ್ತಾರೆ, ಯು ಶುಡ್ ಗ್ರ್ಯಾಬ್ ದಟ್ ಆಪರ್ಚುನಿಟಿ. ನಿಮಗೆ ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣ ಸೇವೆಯಲ್ಲಿ ನೀವು ಇದ್ದು ನೀವು ಮತ್ತೆ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗದಿದ್ರೆ ಅದು ಅದೃಷ್ಟ ಅಲ್ಲ. ಗೊತ್ತಾಯ್ತಾ ಮಾತಾಜಿ? ಮತ್ತೆ ಅರ್ಜುನ್ ಅವ್ರು ಬಂದು ನೆಕ್ಸ್ಟ್ ಅವ್ರ ಅಣ್ಣ ತಮ್ಮಂದ್ರಿದ್ರಲ್ಲ ಗುರುಜಿ, ಅವರಿಗೆಲ್ಲ ಅವ್ರು ಹೇಳಿದ್ರ ವಿಶ್ವರೂಪ ನಾನ್ ನೋಡ್ದೆ ಹಿಂಗೆಲ್ಲ ಅವ್ರು ಕೃಷ್ಣ ದೇವ್ರು ಅಂತ ಏನಾದ್ರು ಹೋಗಿ ಅವ್ರಿಗೆಲ್ಲ ಅವ್ರ ಅಣ್ಣ ತಮ್ಮ ಅವರಿಗೆ ಗೊತ್ತುಂಟು, ಆಲ್ರೆಡಿ ಗೊತ್ತುಂಟು ಅವರಿಗೆ. ಅವ್ರಿಗೆ ಹೇಳ್ಬೇಕಂತಿಲ್ಲ. ಮತ್ತೆ ಇದಾದ ಅರ್ಧ ಗಂಟೆಯಲ್ಲಿ ಅಲ್ಲಿ ಟೈಮ್ ಇರ್ಲಿಲ್ಲ ಯುದ್ಧ ಮಾಡುವ. ಎಲ್ಲ ಯುದ್ಧ ಮುಗಿದಾದ್ಮೇಲೆ ಮತ್ತೆ ಅವರು ರಾಜ್ಯಭಾರ ಮಾಡಬೇಕು ಹೋಗುವಾಗ ಎಲ್ಲ ಆಮೇಲೆ ಎಲ್ಲ ವಿಷಯ ಡಿಸ್ಕಸ್ ಮಾಡಿದ್ರ ಅರ್ಜುನ ನನಗೆಲ್ಲ ಕೃಷ್ಣ ಹಿಂಗ್ ಹೇಳ್ತಾ ಇದ್ರು ನನಗೆ ಪೂರಾ ಯುದ್ಧದಲ್ಲಿ ಅಂತ. ನೋಡಿ ಪ್ರಭುಪಾದ ಹೇಳ್ತಾರೆ ಎಷ್ಟೋ ಬಾರಿ, ಹೇಗಂದ್ರೆ ನಮ್ದು ಎಂತಂದ್ರೆ ನಮ್ಗೆ ಈ ರೀತಿ ಎಲ್ಲ ತಲೆ ಬರ್ತದೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಸಮುದ್ರ ಮಧ್ಯೆ ಬೀಳ್ತಾನೆ. ಸಮುದ್ರ ಮಧ್ಯೆ ಬಿದ್ದು ಒಂದು ಶಿಪ್ ಹೋಗ್ತದೆ. ಶಿಪ್ ನಾವು ಹೋಗಿ ಅವ ಹಗ್ಗ ಕೊಡ್ತಾನೆ ಅವನಿಗೆ. ಅವ ಹೇಳ್ತಾನೆ ನಾನು ಹಗ್ಗವನ್ನು ಹಿಡ್ಕೊ ಅಂತ ಹೇಳ್ತಾನೆ. ಅವ ಹೇಳ್ತಾನೆ ನಾನು ಹಗ್ಗವನ್ನು ಹಿಡಿದಿಲ್ಲ. ಅವ ಹೇಳ್ತಾನೆ ಯಾಕೆ ಹಿಡಿದ್ರು? ನಾನು ಇಲ್ಲಿ ಹಾಕಿದ್ದು ನೀರಲ್ಲಿ ಹಾಕಿದ್ದು ಯಾರಂತ ಗೊತ್ತಾಗ್ಬೇಕು, ಮತ್ತೆ ನಾನು ಹಗ್ಗವನ್ನು ಹಿಡಿದು. ಅವನ ಕೆಲಸ ಎಂತ ಈಗ ಮೇಲೆ ಬರುದಲ್ಲ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ ನಮ್ಮ ಕೆಲಸ ದೇವೋತ್ತಮ ಪುರುಷ ಮರಳಿ ದೇವೋತ್ತಮ ನಡೆಗೆ ಹೋಗುವಂಥದ್ದು. ಇದನ್ನೆಲ್ಲ ಈಗ ಇದೇ ಪ್ರಶ್ನೆ ಒಬ್ಬ ಪ್ರಭುಪಾದ ಹತ್ರ ಮಾಡಿದ್ರು. ಅದಕ್ಕೆ ಅವ್ರು ಹೇಳಿದ್ರು ನಮ್ಮ ಗೋಲು ಮರಳಿ ದೇವೋತ್ತಮ ನಡೆಗೆ ಹೋಗುದು. ಅವ ಎಂತ ಹೇಳಿದ, ಇವೆಂತ ಅದು ಬಂದು ಹೇಳಿದ, ಅದೆಲ್ಲ ಬೇಡ ಅಂತ ಪ್ರಭುಪಾದ ಹೇಳಿದ್ದಾರೆ. ಅದನ್ನೇ ನಾನು ಉತ್ತರ ನಿಮಗೆ ಕೊಟ್ಟೆ ಅಷ್ಟೇ. ಹರೇ ಕೃಷ್ಣ. ಶಾರದಾ, ಹರೇ ಕೃಷ್ಣ. ಶಾರದಾ. ಹರೇ ಕೃಷ್ಣ ಪ್ರಭು. ಅದೇ ಸಂಜಯ ವಾಚ ಭಗವಾನ್ ವಾಚ ಅಂತ ಬರುತ್ತಲ್ಲ, ಅದು ಈ ಸಂಜಯ ಭಗವಾನು ಧೃತರಾಷ್ಟ್ರ ಅದು ಇಷ್ಟೆಷ್ಟು ಸತಿ ಇನ್ನೊಂದ್ ಸತಿ ಹೇಳಿ ಪ್ರಭು. ಆ ಹುಡುಗಿ ಹೇಳ್ತು ಫಸ್ಟ್ ಸಂಜಯ ಎಷ್ಟ್ ಸತಿ ಹೇಳಿದ್ರು, ಭಗವಾನ್ ಎಷ್ಟ್ ಸತಿ ಹೇಳಿದ್ರು. ಅದು ನಾಳೆ ಅವ್ರದ್ದು ಹೇಳಿಸುವ. ನಾಳೆ ಆಯ್ತು ಪ್ರಭು, ಆಯ್ತು. ಎಷ್ಟು ನಾವು ಮುಕ್ತಾಯ ಮಾಡುವ ವಾಂಚಕಲ್ಪತರು ವಿಷಯ. ಪ್ರಶ್ನೆ ಉಂಟಾ ಮಾತಾಜಿ ಚಾಟ್ ಅಲ್ಲಿ? ಪ್ರಭುಜಿ, ಒಂದು ಜೀವಾತ್ಮ ಮತ್ತೆ ಪರಮಾತ್ಮ ಎರಡು ಒಂದೇನಾ ಅಂತ ಹಾಕಿದಾರ. ಹೇಗೆ ಒಂದಾಗುವುದು? ಪ್ರಭುಪಾದ ಹೇಳ್ತಾರೆ ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್ ಉಂಟು, GOD. ಆದರೆ ನಮ್ಮಲ್ಲಿ ಕ್ವಾಲಿಟಿಯಲ್ಲಿ ಸೇಮ್, ಆದರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್. ನಾವು ಅಣು, ಅವ ವಿಭು. ನಿತ್ಯೋ ನಿತ್ಯಾನ ಚೇತನಶ್ಚೇತನಾನ ಏಕೋ ಹಿ ಭವನ ವಿದದಾತಿ ಕಾಮಾನ್. ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಆದರೆ ಏಕೋ ಹಿ ಭವನ ವಿದದಾತಿ ಕಾಮಾನ್. ಅವ ಎಲ್ಲ ಒಬ್ಬನೇ ಎಲ್ಲವನ್ನು ನೋಡುವಂಥದ್ದು. ನಮ್ಗೆ ಹಾಗೆ ಆಗುದಿಲ್ಲ. ಎಸ್ ಪ್ರಭುಜಿ, ಇನ್ನೊಂದು ಗೃಹಾಶ್ರಮದ ಬಗ್ಗೆ ಕೇಳಿದ್ದಾರೆ. ಗೃಹಾಶ್ರಮ ಅಂದ್ರೆ ಒಂದ್ ನಿಮಿಷ. Grihashrama means we will dedicate ourselves to our family. Is that correct? Is that selfishness? It is selfishness. It is not family. Grihastha means that is grihamedi. Me, mine. ಅಂದ್ರೆ ಪ್ರಭುಪಾದ ಹೇಳ್ತಾರೆ ಫಸ್ಟಿಗೆ ಮೀ ಅನ್ನೋದು ಸೆಲ್ಫಿಶ್ನೆಸ್, ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಪ್ರಭುಪಾದ ಸೆಂಟರ್ ಅಲ್ಲಿ ದಟ್ ಇಸ್ ಗೃಹಮೇಧಿ. ಗೃಹಸ್ಥ ಮೀನ್ಸ್ ಸೆಂಟರ್ ಇಸ್ ಕೃಷ್ಣ. ಆ್ಯಂಡ್ ಹೇಗಂದ್ರೆ ಮತ್ತೆ ನಾವೆಲ್ಲರೂ ಫುಲ್ ಫ್ಯಾಮಿಲಿ ಸೆಂಟ್ರಲ್ ಕೃಷ್ಣ ಇಟ್ಕೊಂಡು ನಮ್ಮ ಗೋಲ್ ಕೃಷ್ಣ. ಇದಕ್ಕೆ ಹೇಳುದು ಗೃಹಸ್ಥ. ಎಸ್. ಬೇರೆ ಆಯ್ತಾ ಮಾತಾಜಿ? ಸಂತೋಷ್ ಬಾಬು ಅಂತ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇಲ್ಲ, ಆಗಿದೆ ಗುರು. ಆಗಿದೆ ಮಾತಾಡ್ಬೋದು. ಓಕೆ, ಆಗ ನಾವು ನಿಲ್ಲಿಸುವ. ವಾಂಚಕಲ್ಪತರೋ ವಿಷಯ ಕೃಪಾ ಸಿಂಧು ವ್ಯವಚ ಪತಿತನಾಂ ಪಾವನಿಯಭ್ಯೋ ವೈಷ್ಣವ್ಯಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೇಂದ್ರ ಕಿ ಜೈ.
ನಾಮಚಾರಿ ಹರಿದಾಸ್ ಠಾಕೂರ್. ಹರೇ ಕೃಷ್ಣ. ಸಾರಿ, ನಂದು ಸ್ವಲ್ಪ ಇವತ್ತು ಅಂದ್ರೆ ಬಾಯಲ್ಲಿ ಹುಣ್ಣಾದ ಕಾರಣ ಸರಿಯಾಗಿ ಇದು ಮಾಡ್ಲಿಕ್ಕಾಗಲ್ಲ. ಸಾರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.